ಮೊದಲ ಅಂಗವಾಗಿ ಪ್ರಾರ್ಥನೆ ಶ್ರೀ ರವಿಶಂಕರ್ ಹರೇಕಳ ಇವರಿಂದ. ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಕರ್ನಾಟಕ ರಾಜ್ಯ ಶಿಕ್ಷಕ ಸಂಘವು ಅನುದಿನ ಬೆಳಗಿರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಸತ್ಯ ಧರ್ಮದ ಕುಸುಮವು ಅರಳಲಿ, ಭೇದ ಭಾವದ ಮೋಹವು ಕರಗಲಿ. ಸತ್ಯ ಧರ್ಮದ ಕುಸುಮವು ಅರಳಲಿ, ಭೇದ ಭಾವದ ಮೋಹವು ಕರಗಲಿ. ಶಾಂತಿಯ ಕಾಂತಿಯನು ಹರಿಸು, ಕೀರ್ತಿಯ ಕಿರಣವನು ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಸಾವಿರ ಹೃದಯದ ಸಂಗಮ ತಾಣ, ಶಿಕ್ಷಕ ವೃಂದದ ಐಕ್ಯ ವಿಧಾನ. ಸಾವಿರ ಹೃದಯದ ಸಂಗಮ ತಾಣ, ಶಿಕ್ಷಕ ವೃಂದದ ಐಕ್ಯ ವಿಧಾನ. ಹರುಷ ಚಿಮ್ಮುತ್ತಿರಲಿ ವರುಷ, ಸಂತಸ ಒಮ್ಮಿರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಕರ್ನಾಟಕ ರಾಜ್ಯ ಶಿಕ್ಷಕ ಸಂಘವು ಅನುದಿನ ಬೆಳಗುತ್ತಿರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಈ ಸಂದರ್ಭದಲ್ಲಿ ವಾರ್ಷಿಕ ಮಹಾಸಭೆಯನ್ನು ನಡೆಸುವ ಜೊತೆಗೆ ನಮ್ಮಲ್ಲೇ ಇದ್ದುಕೊಂಡು ನಿವೃತ್ತರಾದಂತಹ ಶಿಕ್ಷಕರನ್ನು ಹೀಗೆ ನಮ್ಮೊಂದಿಗೆ ಬರಮಾಡಿಕೊಂಡು ಅವರೊಂದಿಗೆ ಕೆಲವು ಕ್ಷಣಗಳನ್ನು ಕಳೆಯುವಂಥ ಒಂದು ಅವಕಾಶವನ್ನು ನಾವು ಮಾಡಿಕೊಡಬೇಕು ಅಂತೇಳಿ ನಮ್ಮ ಸಂಘ ತೀರ್ಮಾನಿಸಿದಾಗ ಈ ಒಂದು ಯೋಜನೆ ಪಡೆಯಿತು. ಈ ಕಾರ್ಯಕ್ರಮವನ್ನು ನಾವು ಎಲ್ಲಿ ಹಮ್ಮಿಕೊಳ್ಳೋಣ ಅಂತ ಹೇಳುವಾಗ ನಮಗೆ ನಿಜಕ್ಕೂ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಇದು ಬಹುಶಃ ನಮ್ಮ ಶಿಕ್ಷಕರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶಗಳು ಸಿಗಲೇ ಇಲ್ಲ. ನಮ್ಮ ಗೋವಿಂದ ಮಡಿವಾಳ ರಾಜಿಯಾಗಿ ಇಲ್ಲೊಂದು ಹಳೆ ವಿದ್ಯಾರ್ಥಿಗಳ ಒಂದು ಗುಂಪನ್ನು ಮಾಡಿಕೊಂಡು ಕಾರ್ಯಕ್ರಮ ಮಾಡಬೇಕಂತ ಸುಮಾರು ವಾಟ್ಸಪ್ ಗ್ರೂಪ್ಗಳನ್ನೆಲ್ಲ ಮಾಡಿದ್ದಾರೆ. ಆದರೂ ನಾವು ಸೇವೆಯಲ್ಲಿ ಇರುವವರು ನಾವು ಎಷ್ಟು ಅದರಲ್ಲಿ ತೊಡಗಿಸಿಕೊಂಡಿದ್ದೇವೆ ಎನ್ನುವುದು ಅದು ನಮ್ಮ ವಿವೇಚನೆಗೆ ಬಿಟ್ಟಿರುವ ಅವರು ಪ್ರಯತ್ನವನ್ನು ಖಂಡಿತ ಮಾಡಿದ್ದಾರೆ. ಇವತ್ತು ನಮಗೆ ಖಂಡಿತವಾಗಿ ಮನ ತುಂಬುವಂಥ ಒಂದು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ನಾವು ಇದೇ ಕಾಲೇಜಿನಲ್ಲಿ B.Ed ಮಾಡಿದವರು 1 ವರ್ಷ ಆ ಗೋಕಲೆ ಹಾಲ್ನಲ್ಲಿ ಕುಳಿತದ್ದನ್ನು ಇವತ್ತೊಮ್ಮೆ ಹೋಗಿ 30 ವರ್ಷಗಳ ನಂತರ ಅದನ್ನು ಕಾಣುವಂಥ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಈ ಕಾರ್ಯಕ್ರಮ ಇದೇ ಹಮ್ಮಿಕೊಡಬೇಕು. ಬಹುಶಃ ನಮ್ಮಲ್ಲಿ ಕೆಲವರು ಇಲ್ಲಿ B.Ed ಮಾಡಿದವರು ಇರ್ಬೋದು. ಆ ದೃಷ್ಟಿಯಲ್ಲಿ ನಾನು ಇವರಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರು ತುಂಬ ಮನಸ್ಸಿನಿಂದ ಅದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಯಾಕೆಂದರೆ ಯಾವುದಕ್ಕೂ ನಾವು ಕೊಡ್ತಾ ಇಲ್ಲ. ರಸ್ತೆ ನಮ್ಮ ರೋಡ್ ಸೈಡ್ನ ಹಾಲ್ ಆದ್ದರಿಂದ ಇರೋರೆಲ್ಲ ಕೇಳ್ಬೋದು, ಮುಂದೆ ತೊಂದರೆ ಆಗ್ಬೋದು ಎನ್ನುವಂಥ ಒಂದು ಸಣ್ಣ ಅಳುಕು ಇದ್ದವರು. ಆದರೆ ಅದನ್ನೆಲ್ಲ ನಿವಾರಣೆ ಮಾಡಿ ನಾನು ಹೇಳಿದೆ, ನಾವು ಶಿಕ್ಷಕರು ಸೇರುವ ಅದರಲ್ಲಿ ಹಿರಿಯ ಶಿಕ್ಷಕರಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ ಅಂತ ಹೇಳಿ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ವಾಸ್ತವಿಕವಾಗಿ ಹೇಳೋದು ಏನಂತ ಹೇಳಿದ್ರೆ, ನಮ್ಮ ಸಂಘ ಯಾಕೆ ಹುಟ್ಕೊಳ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವು ಶಿಕ್ಷಕರಿಗೆ ನೇರವಾಗಿ ಅಧಿಕಾರಿಗಳ ಹತ್ರ ಹೋಗಿ ಅವರಿಗೆ ಏನು ಕಷ್ಟ ಕಾರ್ಪಣ್ಯಗಳಿದೆ ಅದನ್ನು ಹೇಳಿಕೊಳ್ಳುವಷ್ಟು ಧೈರ್ಯವೂ ಇಲ್ಲದಂಥ ಶಿಕ್ಷಕರಿದ್ದಾರೆ.
ಸಮಸ್ಯೆಗಳು ಬಂದಾಗ ಅದನ್ನು ಅವರಲ್ಲೇ ಇಟ್ಕೊಳ್ತಾರೆ ಅಥವಾ ಹತ್ತಿರ ಪಕ್ಕದ ಸಹೋದ್ಯೋಗಿಯಲ್ಲಿ ಹೇಳ್ತಾರೆ ಒಂದು ದಿನ ಅದನ್ನು ಬಂದು ಕಚೇರಿಯಲ್ಲಿ ಸಂಬಂಧಪಟ್ಟವರಲ್ಲಿ ಅದನ್ನು ಹೇಳಿಕೊಳ್ಳುವಂಥ ಒಂದು ಆ ಸಾಹಿತ್ಯ ಬರುವುದಿಲ್ಲ. ಇದೆಲ್ಲ ಹೋಗಲಾಡಬೇಕು ಎನ್ನುವ ದೃಷ್ಟಿಯಿಂದ ಸುಮಾರು 30 ವರ್ಷಗಳ ಹಿಂದೆ ಬಂದ ಅನುಭವವಾಗಿದೆ. ಆದರೆ ಮಂಗಳೂರಿನಲ್ಲಿ ಸಂಘಟನೆಗಳು ಎಷ್ಟು ಬಲವಾಗಿದೆ ಎಂಬುದನ್ನು ನಮ್ಮ ಇವತ್ತಿನ ಸಭೆ ನೋಡಿದರೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಏನಾದರೂ ನಾವು ನಮ್ಮ ದಿವಸ ಒಂದು ಗಾಯಗಾರ ಏನಾದರೂ ಮಾಡ್ತಿದ್ರೆ ಈ ಹಾಲ್ನಲ್ಲಿ ತುಂಬ ನಮ್ಮ ಶಿಕ್ಷಕರು ಸೇರ್ತೀವಿ. ಅದು ಅಲ್ಲದೆ ಇವತ್ತು ಶನಿವಾರ ಮೊದಲು ಗೊತ್ತಿರಲಿಲ್ಲ. ಈ ತಿಂಗಳಲ್ಲಿ ಯಾವ ಶನಿವಾರ ಇಟ್ಕೊಂಡು ಎಲ್ಲವೂ ಕಾರ್ಯಕ್ರಮ ಹಬ್ಬಗಳು ಎಲ್ಲ ಬರೋದ್ರಿಂದ ಮಾಡಿ ಕಷ್ಟ ಆಯಿತು. ಅದರಿಂದ 17 ತಾರೀಕು ಇಟ್ಕೊಳ್ಳೋಣ ಅಂತ ಹೇಳುವಾಗ ಸಡನ್ ಆಗಿ ಬಂದದ್ದು ಇವತ್ತು ಫುಲ್ ಡೇ ಕ್ಲಾಸ್ ಇದೆ ಅಂತ ಒಂದು ಮಾಡಿ ಇವತ್ತು ಶನಿವಾರ ಅಪರಾಹ್ನ ಎಲ್ಲ ಶಾಲೆಗಳು ಸರ್ ನಮಗೆ 3:30ವರೆಗೆ ಕ್ಲಾಸ್ ಇದೆ, ಏನು ಮಾಡೋಣ ಅಂತ ಹೇಳಿ ನಿನ್ನೆ ನಾನು ವಿವರತೆ ಕೇಳಬೇಕು. ಅಧಿಕೃತವಾಗಿ ಆದೇಶ ಆಗಿಲ್ಲ, ಆದರೂ ಕೆಲವು ಶಾಲೆಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಕೈಯಲ್ಲಿ. ಆದ್ದರಿಂದ ನನ್ನ ನಿರೀಕ್ಷೆ ಇತ್ತು ನಮ್ಮ ಸದಸ್ಯರಲ್ಲಿ ಒಂದು 30% ಆದರೂ ಅಟೆಂಡ್ ಆಗ್ತಾರೆ ಎನ್ನುವಂಥ ಭರವಸೆಯಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ದೇವೆ, ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಂಘ ಇಲಾಖೆಯೊಂದಿಗೆ ತೊಟ್ಟಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಬಹಳ ನಿಸ್ವಾರ್ಥತೆಯಿಂದ ಮಾಡಿಕೊಂಡಿದ್ದೇವೆ. ಇದು ಕೆಲವೊಂದು ಅಭಿಪ್ರಾಯಗಳಿವೆ. ಸಹ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಆದರೆ ಇಲ್ಲಿ ನಮ್ಮಲ್ಲಿ ಅನುದಾನಿತ ಮತ್ತು ಸರ್ಕಾರದ ಸದಸ್ಯರುಗಳು ಇದ್ದಾರೆ. ನಮ್ಮ ಹಿರಿಯರು ಪ್ರಭಾಕರ್ ಶೆಟ್ಟಿ ಅವರು ಹೇಳಿದರು, ನಿಮ್ಮ ಅನುದಾನಿತರು ಈ ಸಂಘಕ್ಕೆ ಹೇಗೆ ಸೇರ್ತೀರಿ ಏನೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಮಾನ್ಯತೆ ಕೊಡುವಾಗ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯ ಸಹ ಶಿಕ್ಷಕರುಗಳನ್ನು ಇದಕ್ಕೆ ಸದಸ್ಯರನ್ನಾಗಿ ಮಾಡಿ ನಮಗೆ ಮಾನ್ಯತೆಯನ್ನು ಕೊಟ್ಟಿರುತ್ತಾರೆ. ಆದ್ದರಿಂದ ಈಗೆಲ್ಲ ಸಭೆ ಸಮಾರಂಭಗಳಿಗೆ ಅಧಿಕೃತವಾಗಿ ನಮಗೆ BO ಕಚೇರಿಯಿಂದ ಅಥವಾ DDPI ಕಚೇರಿಯಿಂದ ನಮಗೆ ಆಹ್ವಾನ ಬರ್ತದೆ. ಅಲ್ಲಿ ನಮ್ಮ ಏನು ಕುಂದುಕೊರತೆಗಳಿದೆ ಅದನ್ನು ಅವರ ಮುಂದೆ ನಿವೇದನೆ ಮಾಡಿಕೊಳ್ಳಿಕ್ಕೆ ನಮಗೊಂದು ಅವಕಾಶ ಆಗುತ್ತದೆ. ಈ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಸಂಘಟಿತರಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಾನು ಸಮಯಕ್ಕೆ ಸರಿಯಾಗಿ ಸ್ಟಾರ್ಟ್ ಮಾಡಿ ಬೇಗ ಮುಗಿಸ್ತೇನೆ ಅಂತ ನಾನು ಭರವಸೆ ಕೊಟ್ಟಿದ್ದೇನೆ. ಇವತ್ತು ಬರುವಂಥ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿಲ್ಲ. ಎರಡೂ ಕಡೆಯಲ್ಲಿ ರೋಡ್ ಬ್ಲಾಕ್ ಆಗಿ ಬರುವಂಥವರೆಲ್ಲ 15-20 ನಿಮಿಷ ತಡವಾಗಿ ಇಲ್ಲಿ ಮುಗುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಸ್ವಲ್ಪ ತಡವಾಗಿದೆ. ಅದಕ್ಕೆ ಆರಂಭದಲ್ಲೇ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೋರ್ತೇನೆ. ಇದು ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ನಮ್ಮ ಬಹಳ ಸಂತೋಷ ಆಗುವಂಥದ್ದು ಏನಂತ ಹೇಳಿದ್ರೆ ನಮ್ಮ ಏನು ಕರೆಗೆ ಆಹ್ವಾನ ಕೊಟ್ಟು ನಮ್ಮ ಹಿರಿಯ ಶಿಕ್ಷಕರು ಬಂದಿದ್ದಾರೆ, ವಿಶ್ರಾಂತ ಶಿಕ್ಷಕರು ಬಂದಿದ್ದಾರೆ. ಅವರ ಮುಖದಲ್ಲಿ ನಾವು ತುಂಬ ನಗುವನ್ನು ಇವತ್ತು ಕಾಣಬೇಕು, ನಾವು ಅದನ್ನು ಹಂಚಿಕೊಳ್ಬೇಕು ಅಂತ ಹೇಳೋದನ್ನು ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ತೇವೆ. ಈ ಒಂದು ಸಮಾರಂಭ ಅವರಿಗೆ ಒಂದು ಗೌರವಾರ್ಪಣೆಯನ್ನು ಮಾಡುವಂಥ ಈ ಸಂದರ್ಭದ ಈ ಸಭೆಯ ಸಭಾಧ್ಯಕ್ಷತೆಯನ್ನು ನಮ್ಮ ಈ ಕಾಲೇಜಿನ ಪ್ರಭಾರ ಪ್ರವಾಚಕರಾದಂತಹ ಶ್ರೀ ಗೋವಿಂದ ಮಡಿವಾಳರು ಬಹಳ ಆತ್ಮೀಯರು ನಮಗೆ. ಅವರು ಮೊನ್ನೆ ನಾನು ದೂರವಾಣಿಯಲ್ಲಿ ಸಂಪರ್ಕ ಮಾಡಿರುವಂಥದ್ದು. ಅವರು ಮೂಡಬಿದ್ರೆಯಲ್ಲಿ ಎಲ್ಲ ಆಗಿದ್ದಾಗಲೇ ನಾವು ಅವರನ್ನು ತುಂಬ ಸಲ ಭೇಟಿಯಾಗಿ ಮಾತನಾಡಿದ್ದೇವೆ. ಆದ್ದರಿಂದ ಇವತ್ತು 2 ಗಂಟೆ ಮೊದಲೇ ಬಂದು ಇದರ ವ್ಯವಸ್ಥೆಯನ್ನು ನೋಡಿಕೊಂಡು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಅವರನ್ನು ವಿನಂತಿಸಿಕೊಳ್ತೇನೆ. ನಿಮಗೆ ಅವರಿಗೆ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀಪತಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೊಡ್ತಾರೆ ಅಂತ ಚಿಂತನೆ ಮಾಡಿದರೆ ನನಗೆ ಕಂಡದ್ದು ಒಂದು, ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಏನು ಮಾಡಬೇಕು, ಅದು B.Ed ಅದು ಶಿಕ್ಷಣ ಸಂಸ್ಥೆ ನಡೆಸುವವರು ಬೇಕು. ಆ ಗಟ್ಟಿ ಮನಸ್ಸಿನ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ನಮ್ಮ ಗುಡಿಜೊಟ್ಟು ರವೀಂದ್ರ ಶೆಟ್ಟಿ ಅವರು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸಿಕೊಂಡು ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ನಾವು ಬಹಳ ಆತ್ಮೀಯರಿದ್ದವರು. ಆದ್ದರಿಂದ ಇವತ್ತು ಬೆಂಗಳೂರಿನಲ್ಲಿ ಕೂತ್ಕೊಂಡು ಕೂಡ ಮಾತನಾಡುವಂಥ ಒಂದು ದೊಡ್ಡ ಧ್ವನಿ ಅವರಿಗೆ ಬಂದಿದೆ. ಅಂತಹ ನಮ್ಮ ಯುವಕ ಈಗಾಗಲೇ ಕಬಡ್ಡಿ ಸ್ಪರ್ಧಾಗಂತ ಅಲ್ಲಿಂದ ಇಲ್ಲಿ ಆಗಮಿಸಿದ್ದಾರೆ. ಗುಡಿಜೊಟ್ಟು ರವೀಂದ್ರ ಶೆಟ್ಟಿ ಅವರು ಹಲವಾರು ಪ್ರಶಸ್ತಿಗಳನ್ನು ಅರಸಿಕೊಂಡು ಬಂದಿದೆ. ಅದು ಮುಖ್ಯವಾಗಿ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಒಂದೇ ವರ್ಷದಲ್ಲಿ ಅವರಿಗೆ ನಾನು ಗರಿಷ್ಠ ಪ್ರಮಾಣದಲ್ಲಿ ಸುಮಾರು 20ಕ್ಕೆ ಬಂದಿಕ್ಕೆ ಪ್ರಶಸ್ತಿಗಳನ್ನು ಪಡೆದಂಥ ಗುಡಿಜೊಟ್ಟು ರವೀಂದ್ರ ಶೆಟ್ಟಿ ಅವರು ನಮ್ಮ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು, ಕೊಟ್ಟ ಸಂಘದ ಮಾಜಿ ಅಧ್ಯಕ್ಷರಿಗೆ ಹಲವಾರು ಸಂಘ ಸಂಸ್ಥೆಗಳನ್ನು ತೊಡಗಿಸಿಕೊಂಡಂಥ ಆತ್ಮೀಯರಿಗೆ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾವು ಕಳೆದ ವರ್ಷ ಸರ್ಕಾರಿ ಸಭಾಭವನದಲ್ಲಿ ನಡೆಸಬೇಕು ಅಂತ ಇದ್ದು ನಡೆಸಿದ್ದೇವೆ. ಆಗ ನಮ್ಮ BO ಹೊಸದಾಗಿ ಬಂದವರು SR ಲೋಕೇಶ್ ಆಗ ಹೊಸದಾಗಿ ಬಂದವರು ಸಾರ್ ಬರಬೇಕು, ನಿಮ್ಮನ್ನು ಅಭಿನಂದಿಸಬೇಕು. ನಮಗೆ ನಾವು ಬರಬೂರಿನವರಾದರೂ ಅವರು ನಮ್ಮವರೇ. ಯಾಕೆಂತ ಹೇಳಿದ್ರೆ ನಮ್ಮ ಊರಿನವರಿಗೆ ಹೆಚ್ಚು ನಮ್ಮನ್ನು ಬೆಳೆದುಕೊಳ್ಳುವವರು ಬರಬಹುದು.
ನಮ್ಮ ಹಾಸನದವರು ನಮ್ಮವರ SR ಲೋಕೇಶ್ ಅವರು ಆ ದಿವಸ ತರಿಸ್ಕೊಂಡು ನನಗೆ ಊರಿಗೆ ಹೋಗಲಿಕ್ಕಿದೆ, ಲೇಟ್ ಆಗ್ತದೆ, ಬರಲಿಕ್ಕಾಗಲಿಲ್ಲ. ಈ ಸಲ ನಮಸ್ತಿಗೆ ಹೇಳಿ ಬರ್ತೀರಾ ಸರಿ ಇಲ್ವಾ? ಬರ್ತೇನೆ ಬರ್ತೇನೆ ಹೇಳಿ. ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ, ನಮ್ಮ ಸೌಭಾಗ್ಯ. ಅಧಿಕಾರಿಗಳ ನಮ್ಮ ಜೊತೆ ಇರಬೇಕು, ಆಗ ನಮ್ಮ ನಂಟತನ ಬೆಸೆಯಿತು. ಆದ್ದರಿಂದ SR ಲೋಕೇಶ್ ಅವರಿಗೆ ನಮ್ಮ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರಿಗೆ ಗೌರವಪೂರ್ವಕವಾಗಿ ನಾನು ಅವರ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಶಿಕ್ಷಣ ಸಂಸ್ಥೆ ಆಯಿತು, ಆಮೇಲೆ ಶಿಕ್ಷಕ ಶಿಕ್ಷಣ ಸಂಸ್ಥೆ ಆಯಿತು. ಹಾಗೆ ನಮಗೆ ಆರ್ಥಿಕ ಸಂಸ್ಥೆ ಬೇಕು. ಶಿಕ್ಷಕರಿಗೆ ಆರ್ಥಿಕವಾಗಿ ಬಲವನ್ನು ಕೊಟ್ಟವರಿಗೆ ಅಂತ ಕೇಳಿದ್ರೆ ಅದು ಮಂಗಳೂರಿನಲ್ಲಿ ಮಂಗಳೂರು ಶಿಕ್ಷಕರ ಕೋಆಪರೇಟಿವ್ ಕ್ರೆಡಿಟ್ ಸಂಘ, ಸರ್ಕಾರಿ ಪತ್ತಿನ ಸಂಘ, ಇದರ ಸ್ಥಾಪಕ ಅಧ್ಯಕ್ಷರು ಮತ್ತೆ ಈಗ ಅಧ್ಯಕ್ಷರಾಗಿದ್ದಾರೆ. ಅವರು ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತರಾದ ಹೆಚ್ಚಿನಾಗಿ ಗೊತ್ತಿರಬಹುದು. ಚೇರ್ಕಾಡಿ ಪ್ರಭಾಕರ್ ಶೆಟ್ಟಿ ಅವರು ಹಿರಿಯರು, ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆಹ್ವಾನಿಸಾಗಿ ಸಂತೋಷಪಡಿ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಸರ್, ನಿಮಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು. ವಿಶ್ರಾಂತ ಶಿಕ್ಷಕರಿಗೆ ಇನ್ನೂ ಸ್ವಲ್ಪ ಮೇಲ್ಮಟ್ಟದಲ್ಲಿ ಇದ್ದು ಅವರಿಗೆ ಒಂದು ಶುಭಾಶಂಸನೆಯನ್ನು ಮಾಡಬೇಕು. ಇದಕ್ಕೆ ಸರಿಯಾದ ವ್ಯಕ್ತಿ ಯಾರು ನೋಡಿದಾಗ ನಮ್ಮ ಮಂಗಳೂರು ಕೊಡಾಲಿ ಈ ವ್ಯಾಪ್ತಿಯಲ್ಲಿ ಬಹಳ ಹೆಸರುವಾಸಿಯಾದಂಥ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಪ್ರೊಫೆಸರ್ ಆಗಿರುವಂತಹ ನಮ್ಮ ಆತ್ಮೀಯ ವೆಟೇರಿಯನ್ ರವಿಶಂಕರ್ ಅವರು, ನಮ್ಮ ದೇವಗಡ್ಡೆ ರೋಗಿಗಳನ್ನು ಅಧ್ಯಕ್ಷರು ಕೂಡ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾರೆ. ಅವರ ಕಾರ್ಯಕ್ರಮಗಳನ್ನು ಹೇಳಿದರೆ ಎಲ್ಲರೂ ನಮ್ಮ ರೋಟರಿಯ ಡಿಸ್ಟ್ರಿಕ್ಟ್ 3181ನಲ್ಲಿ ಬಹಳ ಅದ್ದೂರಿಯಾಗಿ ಅವರ ಮೆಚ್ಚಿಕೊಂಡಂತಹ ಒಂದು ಸಂದರ್ಭ ಈ ವರ್ಷ ಬಂದಿದೆ. ಅವರು ಈ ಸಲ ಅಧ್ಯಕ್ಷ ಸ್ಥಾನವನ್ನು ಅಲ್ಲಿ ಅಲಂಕರಿಸಿದ್ದಾರೆ. ನನಗೆ ಅವರಿಗೆ ಸಮಯ ಇಲ್ಲ, ಆದರೂ ಕೂಡ ಇವತ್ತು ಒಪ್ಪಿಕೊಳ್ಳುವ ನಮ್ಮನೆಗೆ ಬಂದಿದ್ದಾರೆ. ಸರ್, ನಿಮ್ಮನ್ನು ನಾನು ಸಹಶಿಕ್ಷಣದಿಂದ ಈ ಸಭೆಗೆ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೇನೆ. ನಮ್ಮಲ್ಲಿ ಆದರೆ ಬಹಳ ಆತ್ಮೀಯರಾಗಿರುವವರು ನಮ್ಮ ಸಹ ಶಿಕ್ಷಕರಿದ್ದಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರು ಬೇಕು. ಆ ಮುಖ್ಯ ಶಿಕ್ಷಕರಿಗೆ ಒಬ್ಬರು ಮುಖ್ಯ ಶಿಕ್ಷಕರಿದ್ದಾರೆ. ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರು ಜಯವತಿ ಸೋನ್ಸ್ BM ಕಾಲೇಜಿನ ಮುಖ್ಯ ಉಪಾಧ್ಯಾಯಿನಿ, ನಮ್ಮೊಟ್ಟಿಗೆ ಬಹಳ ಆತ್ಮೀಯವಾಗಿ ಇದ್ದಾರೆ. ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಮೇಡಮ್, ನಿಮಗೆ ನಮ್ಮ ಸಭೆಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ನಿಮಗೆ ನಮ್ಮ ರಾಜ್ಯ ಸಂಘದ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಹಾಗೆ ದೈಹಿಕ ಶಿಕ್ಷಣ ಅಧ್ಯಕ್ಷರುಗಳೆಲ್ಲ ಒಂದು ಸೇರ್ಪಡಿಸಿದ್ದಾರೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನನ್ನಂತ ಎಲ್ಲ ನಮ್ಮ ಕರೆಗೆ ಹೋಗುವಂಥ ಎಲ್ಲ ವಿಶ್ರಾಂತ ಶಿಕ್ಷಕರಿಗೆ ನಾನು ಮತ್ತೊಮ್ಮೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ತೆರೆದಿರುವಂಥ ಎಲ್ಲ ಸಹ ಶಿಕ್ಷಣ ಸಂಘದ ಸದಸ್ಯರು ಹಾಗೆ ಎಲ್ಲ ಶಿಕ್ಷಕರನ್ನು ಕೂಡ ಪ್ರೀತಿಯಿಂದ ನಿಮಗೆ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ರೋಟರಿ ಕ್ಲಬ್ ಎಲ್ಲ ಈ ಸಲದ ಝೋನಲ್ ಲೆಫ್ಟಿನೆಂಟ್, ಮಾಜಿ ಅಧ್ಯಕ್ಷರು, ಮಾಜಿ ಕಾರ್ಯದರ್ಶಿಗಳು ಆಗಿರುವಂತಹ ಮಾಜಿ ಸೈನಿಕರು, ನಮ್ಮ ವೆಟೇರಿಯನ್ JP ರೈಗಳಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತ ಕಾರ್ಯಕ್ರಮ ಮುಗಿಸಿದ್ದೇನೆ. ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಅಧ್ಯಕ್ಷರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿರುವಂತಹ ಹಾಗೂ ರೋಟರಿ ಕ್ಲಬ್ ದೇರಳಕಟ್ಟೆ ಇಲ್ಲಿಯ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ರವಿಶಂಕರ್ ರಾವ್ ಸರ್, ತಾವು ಶುಭಾಶಂಸನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಹೇಳೋದೇನೆಂದರೆ, ವಿದೇಶಕ್ಕೆ ಹೇಳಿದ್ರು ಇನ್ನೂ ಜನ ಬರಬೇಕಾಗಿತ್ತು ಅಂತ. ಇನ್ನೂ ಬರ್ಬೋದು, 2:30 ಗಂಟೆ ನಂತರ ಬರ್ಬೋದೇನೋ. ಅದು ಮಾಸ್ಟರ್ ಹಿರಣ್ಯವರು ಒಂದು ಮಾತು ಹೇಳ್ತಾ ಇದ್ರು, ನಾಟಕದಲ್ಲಿ ಕೆಲವೊಮ್ಮೆ ತುಂಬಿ ತುಳುಕ್ತಾ ಇದ್ರು. ಟೌನ್ ಹಾಲ್ ಇಡೀ ಸಾಕಾಗದೆ ಬಹಳಷ್ಟು ಜನ ಹೊರಗೆ ನಿಂತು ನಾಟಕ ನೋಡಿದ್ದು. ಆದರೆ ಕೆಲವೊಮ್ಮೆ ನಾಟಕಗಳಲ್ಲಿ ಒಂದು 5-6 ಜನ ಇದ್ದದ್ದು. ಆಗ ಒಂದು ಹೇಳೋದು ಮಾತಿತ್ತು, ಎಷ್ಟು ಜನ ಬಂದಿದ್ದಾರಂತ ಮುಖ್ಯ ಅಲ್ಲ, ಎಂಥ ಜನ ಬಂದಿದ್ದಾರಂತ ಮುಖ್ಯ. ಆ ಮಾತು ಇವತ್ತಿಗೂ ಅನ್ವಯ ಅಂತ ಕಾಣುತ್ತೆ. ನಮ್ಮ ಕ್ಲಾಸ್ ರೂಮ್ಗಳಲ್ಲೂ ಅದೇ ಸನ್ನಿವೇಶ ಬಿಡಿ. ಅದು ಸರಿ, ಎಷ್ಟು ಜನ ಎಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಮುಖ್ಯ ಅಲ್ಲ, ಎಂಥ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಮುಖ್ಯ ಆಗಿದೆ ಅಂತ ಹೇಳಬಹುದು. ಅಂದ್ರೆ ಶಿಕ್ಷಣದ ವಿಷಯ ಆಲೋಚನೆ ಮಾಡುವಾಗ ಮೇಲ್ಮಟ್ಟದ ಅಂತ ಏನೋ ಹೇಳಿದರು, ಅದು ನನಗೆ ಅಷ್ಟು ಅರ್ಥ ಆಗಿಲ್ಲ. ಮೇಲ್ಮಟ್ಟದಿಂದ ಬಂದಿದ್ದಾರೆ ಅಂತ ಏನೋ ಅದು ನನಗೆ ಅರ್ಥ ಆಗಿಲ್ಲ. ಎಲ್ಲಾ ಮಟ್ಟಗಳು
ಶಿಕ್ಷಣದಲ್ಲಿ ಎಲ್ಲ ಮಟ್ಟಗಳು ಮೇಲ್ಮಟ್ಟದ್ದೇ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕಂದ್ರೆ ಈ ಚೈನಾದ ಒಂದು ಹೇಳಿಕೆ ಇದೆ, ಅದೇನಂದ್ರೆ ನಾವು 1 ವರ್ಷಕ್ಕೆ ಪ್ಲಾನ್ ಮಾಡೋದಾದ್ರೆ ಗಿಡ ನಡ್ಬೋದು, ನಾವು 10 ವರ್ಷಕ್ಕೆ ಪ್ಲಾನ್ ಮಾಡೋದಾದ್ರೆ ಮರ ನಡ್ಬೋದು, ಆದ್ರೆ ನಾವು 100 ವರ್ಷಕ್ಕೆ ಪ್ಲಾನ್ ಮಾಡೋದಾದ್ರೆ ಮನುಷ್ಯನನ್ನೇ ನಡಬೇಕು. ಈ ಮನುಷ್ಯನನ್ನು ನಡುವ ಕೆಲಸವನ್ನು ನೀವು ಮಾಡ್ಕೊಂಡು ಆದ ಕಾರಣ ನಮ್ಮೆಲ್ಲರ ಇಲ್ಲಿ ನೆರೆದಿರುವಂತಹ ಎಲ್ಲರ ಪರವಾಗಿ ನಾನು ಪ್ರಪ್ರಥಮವಾಗಿ ಇಂದಿನ ಗೌರವಾನ್ವಿತ ವಿಶ್ರಾಂತ ಶಿಕ್ಷಕರಿಗೆ ಗೌರವವನ್ನು ಅರ್ಪಿಸಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಂಸನೆಯನ್ನು ಕೈಗಿಡ್ತಾ ಇದ್ದೇನೆ. ತಾವೆಲ್ಲರೂ ಅದನ್ನು ಒಪ್ಪಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಇದರ ಜೊತೆಗೆ ಮಧ್ಯಾಹ್ನ ಹೊತ್ತಿಗೆ ಒಂದು ಲಘು ದಾಟಿಯಲ್ಲಿ ಹೇಳುವುದಾದ್ರೆ, ನನಗೆ ಶಿಕ್ಷಣ ಅಂತ ಹೇಳುವಾಗ ನನ್ನ ತಂದೆಯವರು ಹೇಳುವಂತಹ ಒಂದು ಕ್ಲಾಸಿನಲ್ಲಿ ನಡೆದ ಒಂದು ಸಂದರ್ಭವೇ ನೆನಪು ಹೇಳಿದ ಈ ವಿಷಯವನ್ನು ಪುನಃ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಅದು ಬಹಳ ಇಷ್ಟವಾದಂತಹ ಒಂದು ಪ್ರಸಂಗ. ಅವರಲ್ಲಿ ಬಾಸಲ್ ಮಿಷನ್ ಶಾಲೆಯಲ್ಲಿ ಕಲಿತಾ ಇದ್ರು. ತಾಜ್ ಮಹಲ್ ಹೆಚ್ಚು ದೂರ ಇರಲಿಲ್ಲ, ಕಿಟಕಿಗಳು ಬಹಳ ವಿಶಾಲವಾಗಿತ್ತು ಆ ಶಾಲೆಯಲ್ಲಿ. ಹಿಂದೆ ಈಗೆಲ್ಲ ಬದಲಾಗಿದೆ, ಸ್ವಲ್ಪ ಹೈಟೆಕ್ ಆಗಿಬಿಟ್ಟಿದೆ. ಅದರ ಮೊದಲೆಲ್ಲ ಮಾನವ ಬದಿಯಲ್ಲಿ ದೊಡ್ಡ ಕಿಟಕಿಗಳು, ಅದರಿಂದ ಹಿಂದಿನ ಬೆಂಚಲ್ಲಿ ಕೂತ್ರೆ ಹಾರಲಿಕ್ಕೆ ಸ್ವಲ್ಪ ಸುಲಭ. ಟೀಚರ್ ಬ್ಲಾಕ್ ಬೋರ್ಡ್ ತಿರುಗಿ ಏನೋ ಬರಲಿಕ್ಕೆ ಹೊರಟಾಗ ಹಿಂದಿನ ಬೆಂಚಲ್ಲಿ ಕೂತವರು ಒಬ್ಬೊಬ್ಬರಾಗಿ ಮಾಯ ಆಗುತ್ತಿದ್ದಂತೆ. ತಾಜ್ ಮಹಲ್ಗೆ ಹೋಗಿ ಒಂದು ಬೆಣ್ಣೆ ಮಸಾಲೆ ದೋಸೆ, ಒಂದು ಕಾಫಿ ಕುಡ್ಕೊಂಡು ವಾಪಸ್ ಬರುವ ಸಂದರ್ಭದಲ್ಲಿ ಒಂದು ದಿವಸ ಕೇಳಿದ್ರು. ಸಿಕ್ಕಿಬಿದ್ರು ಕೇಂದ್ರಗಳನ್ನು ಆಗಿ ಅವರನ್ನು ಕರೆದು, ನೀನು ಯಾವುದಕ್ಕೂ ನಾಲಾಯಕು, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ಬಂದರಿಗೆ ಗೋಣಿಯೊಳಗೆ ಹೋಗುವ ಅಂತ ಹೇಳಿದರು. ಅದಕ್ಕೆ ನಮ್ಮ ತಂದೆಯವರು ಅವರು ಸರ್ ಹತ್ರ ಹೇಳಿದಂತೆ, ಆಯ್ತು ಸರ್, ನಾನು ಬಂದರಿಗೆ ಗೋಣಿಯೊಳಗೆ ಹೋಗ್ತೇನೆ. ಅದರ ಮೊದಲು ಒಂದು ಮಾತು ತಮ್ಮ ಹತ್ರ ಹೇಳಬಹುದೇ ಏನು ಅಂತ ಹೇಳಿದರು. ಸರ್, ಗೋಣಿ ಹೋಗಿ ಒಬ್ಬರು ಸಾಲದು, ನೀವು ಬರ್ತೀರ. ಇದು ಒಂದು ಏನ್ ಹೇಳ್ಬೋದು, ನಾನು ವಿದ್ಯಾರ್ಥಿಯಾಗಿ ನೋಡುವಂತಹ ದೃಷ್ಟಿಕೋನ ಬೇರೆ ಇರುತ್ತೆ, ಅಧ್ಯಾಪಕನಾಗಿ ನೋಡುವಂತಹ ದೃಷ್ಟಿಕೋನ ಬೇರೆ. ವಿದ್ಯಾರ್ಥಿಯಾಗಿ ನೋಡುತ್ತಿದ್ರೆ ಇದೊಂದು ರೋಮಾಂಚನಗೊಳ್ಳುವಂತಹ ಒಂದು ಪ್ರಸಂಗ. ಅಧ್ಯಾಪಕರಾಗಿ ನೋಡುವುದಾದ್ರೆ ಅದು ಒಂದು ಶಿಸ್ತಿನ ಪ್ರಸಂಗ ಆಗಿ ಮಾರ್ಪಾಡಾಗಿಲ್ಲ ಅಂತಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ನನಗೆ ಈಗ ಯಾಕೆ ಮುಖ್ಯ ಹೇಳಿದ್ರೆ, ಈ ಬದಲಾವಣೆಯ ಪಥವನ್ನು ಈ ಒಂದು ಸಣ್ಣ ಉದಾಹರಣೆಯಲ್ಲಿ ನಾವು ಕಾಣಬಹುದೇ. ಅಂದ್ರೆ ಈಗ ಬಹಳಷ್ಟು ಬದಲಾಗಿದೆ, ಕಾಲ ಬದಲಾಗಿದೆ. ಈ ಒಂದು ಹಲವಾರು ವರ್ಷಗಳಲ್ಲಿ ನಮ್ಮ ಶಿಕ್ಷಕರು ಬಹಳಷ್ಟು ಶ್ರಮೆಯಿಂದ, ಬಹಳಷ್ಟು ಶ್ರದ್ಧೆಯಿಂದ ದುಡ್ಕೊಂಡು ಬಂದಿದ್ದೀರಿ, ಎಲ್ಲರೂ ಬಂದಿದ್ದೀರಿ. ಇಲ್ಲಿ ನಡೆದಂತಹ ಶಿಕ್ಷಕರೆಲ್ಲರೂ ಅದೇ ಮಾಡುವವರೇ, ಅದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಇದರಲ್ಲಿ ಮೇಲ್ಮಟ್ಟ ಇಲ್ಲ, ಕೆಳಮಟ್ಟ ಇಲ್ಲ. KG ಕ್ಲಾಸ್ ಒಂದೇ, PG ಕ್ಲಾಸ್ ಒಂದೇ, ಅಕ್ಷರ ವ್ಯತ್ಯಾಸ, ಒಂದು KG ಒಂದು PG, ಅದು ಬಿಟ್ಟು ಬೇರೆ ಯಾವ ವ್ಯತ್ಯಾಸ ಇಲ್ಲ. ಎಲ್ಲವೂ ಮುಖ್ಯವಾದ, ಯಾಕಂದ್ರೆ ಆಯಾ ಸ್ತರಗಳಲ್ಲಿ ಯಾವ ತರದ ಶಿಕ್ಷಣ ಆಗ್ಬೇಕು ಅದಾಗಲೇಬೇಕು. ಆದ ಕಾರಣ ಎಲ್ಲಾ ಮಟ್ಟಗಳು ಬಹಳ ಮುಖ್ಯ. ಇದರಲ್ಲಿ ಕೀಳರಿಮೆ ಸಲ್ಲದು ಅಂತ ನಾನು ಹೇಳಬಯಸ್ತೇನೆ. ಇದ್ರೆ ಅಂತಹ ಕೀಳರಿಮೆ ಇಲ್ಲ ಇದ್ರೆ, ಅಥವಾ ಸಾಮಾಜಿಕವಾಗಿ ಅಂತಹ ಒಂದು ಆಲೋಚನೆ ಇದ್ರೆ ಅದು ಖಂಡಿತ ತಪ್ಪು. ಶಿಕ್ಷಕರು ಕಡಿಮೆ, ಶಾಲೆ ಶಿಕ್ಷಕರು ಕಡಿಮೆ, ವಿಶ್ವವಿದ್ಯಾನಿಲಯದವರು ಹೆಚ್ಚು ಅಂತ ಹೇಳುವಂಥದ್ದು ಖಂಡಿತ ತಪ್ಪಿನ ವಿಚಾರ ಆಗುತ್ತೆ. ಯಾಕಂದ್ರೆ ಶಿಕ್ಷಣ ಮುಖ್ಯ. ಆಯಾಯ ಒಂದು ಹಂತದಲ್ಲಿ ಸಿಗುವಂತಹ ಶಿಕ್ಷಣ ಸರಿಯಾದ ರೀತಿಯಲ್ಲಿ ಸಿಗಬೇಕಾದ್ರೆ ಶಿಕ್ಷಕರಿಂದಲೇ ಸಾಧ್ಯ ಆಗುತ್ತೆ. ಆದ ಕಾರಣ ನಾವು ಅವರ ಶ್ರಮೆಯನ್ನ, ಅವರ ಶ್ರದ್ಧೆಯನ್ನ ಬಹಳಷ್ಟು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ಇಂದಿನ ಒಂದು ಸಂದರ್ಭ, ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ಇದು ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ನಮ್ಮ ಶಿಕ್ಷಕರನ್ನು ಗೌರವಿಸುವಂಥದ್ದು, ಅದರ ಜೊತೆಗೆ ನಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವಂಥ. ಯಾಕಂದ್ರೆ ಅವರಿಗೆ ನಾವು ಗೌರವಿಸಿದ ಹಾಗೆ ಒಂದು ರೀತಿಯಲ್ಲಿ ನಮ್ಮನ್ನೇ ಗೌರವಿಸಿಕೊಳ್ತೇವೆ. ಇದು ಬರೀ ಅವರಿಗೆ ಒಂಥರ ಮೆಕ್ಯಾನಿಕಲ್ ಆಗಿ ಮಾಡುವಂತ ವಿಚಾರ ಅಲ್ಲ. ಶಿಕ್ಷಕರು ಈಗ ನಿವೃತ್ತರಾಗಿರ್ತಾರೆ, ನಾವು ಅವರ ಸೇವೆಯನ್ನು ಗುರುತಿಸಿಕೊಳ್ತೇವೆ, ಅದರ ಜೊತೆಗೆ ಅವರ ಶ್ರದ್ಧೆಯನ್ನು ಕೂಡ ಗುರುತಿಸಿಕೊಳ್ತೇವೆ. ಎಲ್ಲರೂ ಬಹಳಷ್ಟು ಶ್ರಮದಿಂದ, ಶ್ರದ್ಧೆಯಿಂದ ಕೆಲಸ ಮಾಡಿದವರು. ಅವರನ್ನು ಗೌರವಿಸುವಾಗ ನಾವು ನಮ್ಮನ್ನೇ ಗೌರವಿಸಿಕೊಂಡಂತಾಗುತ್ತೆ. ಯಾಕಂದ್ರೆ ಅವರು ಮಾಡಿದಂತ ಕೆಲಸ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಒಂದು ಕಾಳಜಿ ನಮಗೆ ಇದು ಬಹಳ ಮುಖ್ಯ.
ಅದರ ಜೊತೆಗೆ ನಾವು ನಮ್ಮ ಒಂದು ಶೈಕ್ಷಣಿಕ ಒಂದು ಲೋಕವನ್ನೇ ಒಂದು ಅವಲೋಕಿಸುವಂತಹ ಒಂದು ಕೆಲಸ ಕೂಡ ಆಗಬೇಕಾಗಿದೆ. ಈ ಎರಡು ಕೆಲಸಗಳಿಗೆ ಅಂದ್ರೆ ಒಂದು ಕಡೆಯಿಂದ ಅವರನ್ನು ಗೌರವಿಸುವಂಥದ್ದು, ಗೌರವಿಸುವುದರ ಜೊತೆಗೆ ನಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವಂಥದ್ದು, ಅದರ ಜೊತೆಗೆ ನಮ್ಮ ಶೈಕ್ಷಣಿಕ ಲೋಕದ ಒಂದು ಪುನರಾವಲೋಕನ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳು ಜಂಟಿಯಾಗಿ ನಡ್ಕೊಂಡು ಹೋದ್ರೆ ಈ ಕಾಲಕ್ಕೆ ಸ್ವಲ್ಪ ಸೂಕ್ತ ಎನಿಸ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಿನ ಕಾಲ ಬಹಳ ಬದಲಾಗಿದೆ, ಅನೇಕ ಮಟ್ಟಗಳಲ್ಲಿ ನಾವು ಇದನ್ನು ವಿಶ್ಲೇಷಿಸಿದ್ರೆ ಬಹಳಷ್ಟು ಮಟ್ಟದಲ್ಲಿ ಬದಲಾಗಿದೆ. ಇದು ಯಾವುದೇ ಉದಾಹರಣೆಗಳನ್ನು ನಾನು ಹೇಳಬೇಕಂತಿಲ್ಲ. ಒಂದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ಈಗಿನ ಟೀಚಿಂಗ್ ಲರ್ನಿಂಗ್ ರಿಲೇಶನ್ಶಿಪ್ ಬದಲಾಗ್ತಾ ಇದೆ. ಇದು ಎಲ್ಲಿವರೆಗೆ ಮುಂದೆ ಬದಲಾಗ್ತದಂತ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ನಮ್ಮ ಈ ಟ್ರೆಡಿಷನಲ್ ಕ್ಲಾಸ್ ರೂಮ್ಸ್ ಉಳ್ಕೊಳ್ತವೆಯೋ ಇಲ್ಲವೋ ಅಂತ ನನಗೆ ಸಂದೇಹ ಗೊತ್ತಾಗಿದೆ. ಇನ್ನು 100 ವರ್ಷದಲ್ಲಿ ಹೇಗೇನೋ ಆಗುದಿಲ್ಲ, 100-200 ವರ್ಷದಲ್ಲಿ ಈ ತರಹದ ಟೀಚರ್ ಸ್ಟೂಡೆಂಟ್ ಒಬ್ಬರಿನೊಬ್ಬರ ಎದುರೆದುರು ಕೂತು ಪಾಠ ಹೇಳ್ಕೊಡುವಂತಹ ಒಂದು ಚೌಕಟ್ಟು, ಆ ಚೌಕಟ್ಟು ಮುಂದೆ ಉಳಿತದೋ ಇಲ್ವೋ ಅಂತ ಗೊತ್ತಿಲ್ಲ. ಅಥವಾ ಬ್ರೈನ್ ಇಂಪ್ಲಾಂಟ್ಸ್ ಇಂದಾಗಿ ಟೆಕ್ನಾಲಜಿ ಎಲ್ಲಿವರೆಗೆ ಬೆಳೀತದೆ ಅಂತ ನಮಗೆ ಗೊತ್ತಿಲ್ಲ. ಬ್ರೈನ್ ಇಂಪ್ಲಾಂಟ್ಸ್ ಇಂದಾಗಿ ಟೀಚರು ಸ್ಟೂಡೆಂಟು ಏನು ಬಹಳ ಸಲೀಸಾಗಿ ಕಮ್ಯುನಿಕೇಟ್ ಮಾಡುವಂತ ಪ್ರಸಂಗ ಆಟೋಮ್ಯಾಟಿಕಲಿ ಫ್ರಮ್ ಬ್ರೈನ್ ಟು ಬ್ರೈನ್, B2B ಅಂತ ಹೇಳ್ತೇವೆ ನಾವು, ಬಿಸ್ನೆಸ್ ಟು ಬಿಸ್ನೆಸ್ ಅಂತ. ಮುಂದೆ ಅದು ಬ್ರೈನ್ ಟು ಬ್ರೈನ್ ಆಗುತ್ತೆ, B2B ಅಂದ್ರೆ ಬ್ರೈನ್ ಟು ಬ್ರೈನ್ ಅಂತ ಆಗುತ್ತೆ. ಇಂತಹ ವಿಷಯಗಳು ಬರ್ತಾ ಹೋಗುವ. ಆ ವಿಷಯಗಳು ಬರಲಿಕ್ಕೆ ಏನು ಕಾರಣ ಆಗಿರ್ಬೋದು? ಬರೇ ಟೆಕ್ನಾಲಜಿಯ ಡೆವಲಪ್ಮೆಂಟು ಅಥವಾ ಶಿಕ್ಷಕರು ಮಾರ್ಪಾಡು ಆಗದೆ ಆ ರೀತಿಯ ಬೆಳವಣಿಗೆಗಳು ಬಂತು, ಈ ವಿಷಯಗಳು ಬರ್ತವೆ. ಇದು ಈಗಾಗಲೇ ನಾವು ಕಾಣ್ತೇವೆ, ನಮ್ಮ ಕಣ್ಮುಂದೆ ಕಾಣ್ತೇವೆ. ಈಗ ಸರ್ಕಾರಿ ಶಾಲೆಗಳು ಮುಗಿಸ್ತಾ ಇವೆ, ವಿದ್ಯಾರ್ಥಿಗಳಲ್ಲಿ ಬರುವುದಿಲ್ಲ. ಇದರ ಬಗ್ಗೆ ವಿಶ್ಲೇಷಣೆ ಖಂಡಿತ ಆಗಬೇಕು. ಅದು ಆಗ್ತಾ ಇದೆಯೋ ಇದು, ಈ ಪ್ರಶ್ನೆಗಳೆಲ್ಲ ನಮ್ಮಲ್ಲಿ ಉದ್ಭವ ಆಗಿದೆ. ಇದು ಆಗಬೇಕಾದ ಕೆಲಸಗಳು. ಕೆಲವು ಶಾಲೆಗಳು ಚೆನ್ನಾಗಿರ್ತವೆ, ಕೆಲವು ಶಾಲೆಗಳು ಚೆನ್ನಾಗಿರಲ್ಲ. ಯಾಕಿರಲ್ಲ, ಏನ್ ಮಾಡ್ಬೋದು, ಈ ಪ್ರಶ್ನೆಗಳು ಬಹಳ ಮುಖ್ಯ ಆಗ್ತವೆ. ಇಂತಹ ಪ್ರಶ್ನೆಗಳಿಗೆ ನಾವು ನಮ್ಮ ಮನಸ್ಸನ್ನು ತೆರೆದಿಟ್ಟುಕೊಂಡು ನಾವು ಮುಂದೆ ನಡೆದಲ್ಲಿ ಅದು ನಮಗೆ ಉಪಯೋಗಕಾರಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ವಿದ್ಯಾಕ್ಷೇತ್ರ ಬಹಳಷ್ಟು ಬೆಳೀತಾ ಇದೆ. ಬಹಳಷ್ಟು ಬೆಳೀತಿರೋ ಜೊತೆಗೆ ಆಪರ್ಚುನಿಟೀಸ್ ಬೆಳೀತಾ ಇದೆ. ಈಗ ವಿದ್ಯಾರ್ಥಿಗಳು ಈಗ ನಾವು ಸಣ್ಣದಿರುವಾಗ ಏನೋ ಆಗಿ ಹೋಗಿ ಬಿಡಿ, ಅದು ಬೇರೆ ವಿಷಯ. ಆದ್ರೆ ಖುಷಿಯಲ್ಲೇ ಬೆಳೆದು, ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಖುಷಿಯಲ್ಲಿಯೇ ಕೊಡಬೇಕು, ಏನೂ ಸಂದೇಹ ಇಲ್ಲ. ಈಗ ಟೆನ್ಷನ್ ಅಂತ ಹೇಳ್ತಾರೆ, ಟೆನ್ಷನ್ ಇಲ್ಲವೇ ಇಲ್ಲ. ನನಗೂ ನನ್ನ ಸಹಪಾಠಿಗಳಿಗೂ ಟೆನ್ಷನ್ ಅಂತ ಖಂಡಿತ ಇರಲಿಲ್ಲ. ಆ ಶಬ್ದವೇ ಗೊತ್ತಿರಲಿಲ್ಲ ನಮಗೆ. ಅಂಥದ್ದೊಂದು ಶಬ್ದ ಉಂಟು ಅಂತ ಗೊತ್ತಿರಬೇಕಲ್ಲ. ಆ ಶಬ್ದ ಉಂಟು ಅಂತ ಗೊತ್ತಾದ್ಮೇಲೆ ಮತ್ತೆ ಟೆನ್ಷನ್ ಆಗುದಿಲ್ಲ, ಇಲ್ಲದ್ರೆ ಟೆನ್ಷನ್ ಇಲ್ಲ. ಆ ಥರದ್ದು ಯಾವುದೂ ಇರಲಿಲ್ಲ. ನಾವು ಖುಷಿಯಲ್ಲಿ ಖುಷಾಲು ಒಬ್ಬರು ಆ ರೀತಿಯಲ್ಲಿ ನಾವು ಬೆಳ್ಕೊಂಡೇ ಬಂದವರು. ಆದ್ರೆ ಈಗಿನ ವಿದ್ಯಾರ್ಥಿಗಳ ಹಾಗೆ ಎಲ್ಲದಕ್ಕೂ ಟೆನ್ಷನ್, ಊಟದಕ್ಕೂ ಟೆನ್ಷನ್, ನಿಂತದಕ್ಕೂ ಟೆನ್ಷನ್. ಯಾಕಾಗ್ತಾ ಇದೆ ಈ ವಿಚಾರಗಳು? ಮತ್ತೆ ನಾವು ಈಗ ಶಿಕ್ಷಕರಾಗಿ ನಾವು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಬೇಕಾದ ವಿಷಯ ಏನಂದ್ರೆ, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೈಮ್ ಅಂತ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೈಮ್ ಅಂತ. ನಮ್ಮ ಗೌರವಾನ್ವಿತ ಶಿಕ್ಷಕರು ಇವತ್ತು ಯಾರು ವಿಶ್ರಾಂತರಾಗಿರ್ತಾರೋ ಅವರು ಹೇಳ್ಬೋದು ಒಂದು ರೀತಿಯಲ್ಲಿ. ನಮ್ಮಲ್ಲಿ ಒಬ್ಬರು ಪ್ರೊಫೆಸರ್ ಇದ್ರು, ನಾನು ಅವರು ರಿಟೈರ್ ಆಗುವಾಗ ಹೇಳಿದೆ, ನೀವು ರಿಟೈರ್ ಆಗೋದು ನನಗೆ ಬಹಳ ಬೇಜಾರ. ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಬೇಜಾರಿಲ್ಲಪ್ಪ ಅಂತ. ನನಗೆ ಬೇಜಾರಿಲ್ಲ, ಐ ಆಮ್ ರಿಟೈರಿಂಗ್ ಅಟ್ ದ ರೈಟ್ ಟೈಮ್ ಅಂತಂದು. ಐ ಆಮ್ ರಿಟೈರಿಂಗ್ ಅಟ್ ದ ರೈಟ್ ಟೈಮ್ ಅಂತ. ಇದರಲ್ಲೂ ಒಂದು ಬಹಳ ಮಾರ್ಮಿಕ ಸಂದೇಶ ಇದೆ ಅಂತ ಕಾಣ್ತದೆ. ಟೀಚರ್ ಒಬ್ರು 35 ವರ್ಷ ಕೆಲಸ ಮಾಡಿ ಐ ಆಮ್ ರಿಟೈರಿಂಗ್ ಅಟ್ ದ ರೈಟ್ ಟೈಮ್ ಅಂತ ಹೇಳಬೇಕಾದ್ರೆ ಅದ್ರಲ್ಲಿ ಏನಿದೆ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಆದ್ರೆ ಇದು ಇನ್ನು ಮುಂದೆ ಶಿಕ್ಷಕರಾಗಿರುವಂತದ್ದು ಕಷ್ಟ ಪ್ರಯಾಸದ ಕೆಲಸವೋ ಅಂತ ಅವ್ರು ಹೇಳಿದ್ದೋ ಅಂತ ನನಗೆ ಕೆಲವೊಂದು ಸಂದೇಶ ಬರುವುದು. ಅದರ ಜೊತೆಗೆ ಈ ಶಿಕ್ಷಣ ಪ್ರಕ್ರಿಯೆ ಮುಂದುವರಿಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಕೊಡಬೇಕಾಗುತ್ತೆ, ನಾವು ಒಂದು ಹೋಪ್ ಕೊಡಬೇಕಾಗುತ್ತೆ. ಅದು ಹೋಪ್ ಎಲ್ಲಿ ಬರ್ತದೆ ಹೇಳಿದ್ರೆ, ಇಂದಿನ ಕಾಲ ಬಹಳ ಪುಣ್ಯ ಕಾಲ. ಇದು ಪುಣ್ಯ ಪರ್ವನೆ. ನಾವು ಏನೇ ಎಲ್ಲ ಕೆಟ್ಟ ಹೋಗಿದೆ, ಮೂಲಕೆಡಿ ಹಾಳಾಗಿದೆ ಅಂತ ಹೇಳಿದ್ರು ಕೂಡ ಕೆಲವು ಒಳ್ಳೆಯವರಿದ್ದಾರೆ, ಕೆಲವರು ಒಳ್ಳೆಯವರಿದ್ದಾರೆ. ಅವರಿಂದಾಗಿ ನಮಗೊಂದು ಹೋಪ್ ಬರ್ತದೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ತುಂಬಾ ಶ್ರಮದಿಂದ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು ಇದ್ದಾರೆ. ನಮ್ಮ ಎಲ್ಲವೂ ಕೆಟ್ಟ ಹೋಗಿದೆ ಅಂತ ಹೇಳುವಂಥದ್ದು ಸರಿಯಲ್ಲ. ಆದ್ರೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೂಡ ಮನವರಿಕೆ ಆಗ್ಬೇಕು. ಇದೊಂದು ಒಳ್ಳೆಯ ಯುಗ, ಪರ್ವಕಾಲದಲ್ಲಿ ನಾವು ಬೆಳೀತಾ ಇದ್ದೇವೆ ಅಂತ ಬರಲೇಬೇಕು. ಎಲ್ಲ ಕೆಟ್ಟು ಹೋಗಿದೆ ಅಂತ ಹೇಳೋದು ಖಂಡಿತವಾಗಿ ಸರಿಯಲ್ಲ. ಕಾರಣ ಯಾಕೆ ಮತ್ತೆ ನಮ್ಮ ದೇಶ ಬೆಳೀತಾ ಇದೆ. ಈಗ ಒಂದು ಉದಾಹರಣೆ ಕೊಡಿ,
ಪ್ರಧಾನಮಂತ್ರಿಗಳು ಹೇಳಿದ್ರು ನಮ್ದು ಇಕಾನಮಿ $5 ಟ್ರಿಲಿಯನ್ ಇಕಾನಮಿ ಆಗಬೇಕು ಅಂತ ಹೇಳಿದ್ರು. ಇದು ಆಗುತ್ತೆ ಅಂತ ಹೇಳಿದ್ರೆ $5 ಟ್ರಿಲಿಯನ್ $10 ಟ್ರಿಲಿಯನ್ ಇಕಾನಮಿ. ಇದು ಒಂದು ಅವಕಾಶ. ನಾವು ಬರೆಯೋದನ್ನು ಒಂದು ಫ್ಯಾಕ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ತಗೊಂಡ್ರೆ ಸಾಕಾಗುತ್ತಿಲ್ಲ. ಇದೊಂದು ಅವಕಾಶ, ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ. ಯಾಕಂದ್ರೆ $5 ಟ್ರಿಲಿಯನ್ ಇಕಾನಮಿ ಆದರೆ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಯಿತು, ಎಷ್ಟು ಬೆಳೀತು ನೋಡಿ. ಈಗಾಗಲೇ ನಾವು ಮಹಾವಿದ್ಯಾಲಯಗಳು, ವಿದ್ಯಾಲಯಗಳು, ವಿಶ್ವವಿದ್ಯಾನಿಲಯಗಳು ಅಂತ ಬಹಳಷ್ಟು ಮಾತಾಡ್ತಾ ಇದ್ದೇವೆ. ಕೇವಲ ಒಂದು 15 ವರ್ಷ ಹಿಂದೆ ಬರೀ 150 ವಿಶ್ವವಿದ್ಯಾನಿಲಯಗಳು ಇದ್ದದ್ದು. ಈಗ 800 ಆಗಿದೆ. 800 ಸಾಲದಂತೆ 1600 ಆಗ್ಬೇಕು, 2300 ಆಗ್ಬೇಕಂತ ಹೇಳ್ತಾರೆ. ಭಾರತದ ಜನಸಂಖ್ಯೆಗೆ ವಿಶ್ವವಿದ್ಯಾನಿಲಯಗಳು ಸಾಲದು ಅಂತ ಹೇಳ್ತಾರೆ. ವಿಶ್ವವಿದ್ಯಾಲಯಗಳು 2300 ಆದರೆ ಶಾಲೆ ಕಾಲೇಜುಗಳು ಎಷ್ಟಾಯ್ತು? ಕಾಲೇಜುಗಳು ಎಷ್ಟಾದ್ರೆ ಶಾಲೆಗಳು ಎಷ್ಟಾಯ್ತು? ಈಗಾಗಲೇ 800 ವಿಶ್ವವಿದ್ಯಾನಿಲಯ ಆಗಿದೆ, 36,000 ಕಾಲೇಜುಗಳಾಗಿದೆ. 36,000 ಕಾಲೇಜುಗಳಾದರೆ ಹೈಸ್ಕೂಲ್ಗಳು ಎಷ್ಟಾಯ್ತು, ಪ್ರೈಮರಿ ಸ್ಕೂಲ್ಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಂಡಾಗ ಫ್ಯೂಚರ್ ಇಸ್ ಬ್ರೈಟ್ ಅಂಡ್ ಬ್ಯೂಟಿಫುಲ್ ಅಂತ ಒಂದು ಕಾಣುತ್ತೆ. ನಾವು ಅದಕ್ಕೆ ನಮ್ಮನ್ನು ಗಟ್ಟಿ ಮಾಡಿಸ್ಕೊಳ್ಬೇಕು ಅಷ್ಟೇ. ಈ ಕೆಲಸ ಶಿಕ್ಷಣ ಇವತ್ತು ಮಾಡಬೇಕಾಗಿದೆ. ಆ ಕೆಲಸವನ್ನು ಶಿಕ್ಷಕರು ಬಹಳಷ್ಟು ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಳ್ಳೆಯ ಶಿಕ್ಷಕರಿದ್ದಾರೆ. ನಾನು ನೋಡಿದಾಗ ಎಲ್ಲೆಲ್ಲಿ ಶಾಲೆಗಳು ಮುಗಿಸ್ತಾ ಇವೆ ಅಲ್ಲಿ ಶಿಕ್ಷಕರು ಚೆನ್ನಾಗಿದ್ದಾರೆ. ಯಾಕೆ ಆಗ್ತಾ ಇದೆ ಅಂತ ನಾವು ಜಿಜ್ಞಾಸೆ ಮಾಡಬೇಕಾಗುತ್ತೆ, ವಿಮರ್ಶೆ ಮಾಡಬೇಕಾಗುತ್ತೆ. ಈ ವಿಮರ್ಶೆಯನ್ನು ಮಾಡಿಕೊಂಡು ಹೋಗೋಣ. ಈ ಒಂದು ಸಂದರ್ಭ ಅಂತ ವಿಮರ್ಶೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳ್ತಾ, ಈ ಶಿಕ್ಷಕರು ಇವತ್ತು ಯಾರು ರಿಟೈರ್ ಆಗ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಸುಖ, ಸಂತೋಷ, ಆಯುಷ್ಯ, ಆರೋಗ್ಯ ಎಲ್ಲವೂ ಭಗವಂತನು ಒದಗಿಸಿಕೊಡ್ಲಿ. ಸಂಪತ್ತು, ಸಮೃದ್ಧಿ ಎಲ್ಲವನ್ನು ಬರಲಿ. ನಿಮ್ಮ ರಿಟೈರ್ಡ್ ಲೈಫು ತುಂಬ ಸುಗಮಯ ಆಗಿರಲಿ, ತುಂಬ ಫಲಪ್ರದವಾಗಿರಲಿ ಅಂತ ಹೇಳುತ್ತಾ, ನೀವು ಸಂತೋಷದಿಂದ ಬಾಳ್ರಿ. ಇನ್ನೂ ಸಮಾಜಕ್ಕೆ ನಿಮ್ಮಿಂದ ಕೆಲಸ ಆಗುವಂಥದ್ದಿದೆ. ರಿಟೈರ್ ಆದ್ಮೇಲೆ ಎಲ್ಲೋ ಮುಗಿತಂತ ಖಂಡಿತ ಅಲ್ಲ. ನಿಮ್ಮ ಕ್ಷೇತ್ರಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಡ್ತಾ ಮುಂದುವರಿಯಿರಿ. ಅಂಥದ್ದಕ್ಕೆ ಭಗವಂತ ನಿಮಗೆ ಶಕ್ತಿಯನ್ನು ಕರುಣಿಸಲಿ ಅಂತ ಹಾರೈಸ್ತಾ, ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮಾಜಿ ಉಪಾಧ್ಯಕ್ಷರು ಆಗಿದ್ದಂತಹ ಕನ್ನಡ ಭಾಷಾ ಅಂತ ಹೇಳಿದ್ರು. ಅದೇ ಅವರ ದೊಡ್ಡತಿಗೆಯನ್ನು ತೋರಿಸ್ತಾ ಇದೆ ಅಂತ ಹೇಳ್ತೇನೆ ನಾನು. ದಿನಾಂಕ 1/3/59 ಕುಂದಾಪುರದಲ್ಲಿ ಜನಿಸಿದಂಥ ಇವರು 8/7/85 ಸೇವೆಗೆ ಸೇರಿ 1/3/2019 ಸೇವಾ ನಿವೃತ್ತರಾಗಿ ಸುಮಾರು 34 ವರ್ಷಗಳ ಸಾರ್ಥಕವಾದಂತಹ ಸೇವೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೀಡುವುದರ ಜೊತೆಗೆ 2014 ಮತ್ತು 2019 ಸಾಲಿನ ಕರ್ನಾಟಕ ಪ್ರೌಢಶಾಲಾ ಸಂಘದಲ್ಲಿ ಸಹಶಿಕ್ಷಕರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆಗಳನ್ನು ಮಾಡುತ್ತಾ ಎಲ್ಲ ಶಿಕ್ಷಕರಿಗೆ ಅಚ್ಚುಮೆಚ್ಚಿನವರಾಗಿದ್ದಾರೆ. ಸ್ಕೂಟಿ ಗಾಡಿ ಬರೋದು ಒಂದು ಚೆನ್ನಾಗಿ ಬೇರೆ ಅದು. ಸರ್ ನಿಮಗೆ ನಿಮ್ಮ ನಿವೃತ್ತ ಜೀವನವು ಸುಖಪ್ರದವಾಗಿ ತಾವು ತಮ್ಮ ಮುಂದಿನ ಜೀವಿತವನ್ನು ತಮ್ಮ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಸುಖವಾಗಿ ಜೀವಿಸಿ 160 ವರ್ಷ ಬದುಕಿ ಬಾಳಿ ಅಂತ ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾದ ಶುಭಾಕಾಂಕ್ಷೆಗಳನ್ನು ಹೇಳ್ತಾ ಇದ್ದೇವೆ. ಶ್ರೀಮತಿ ಸುಧಾ ನಮ್ಮ ಸಂಘದ ಸದಸ್ಯರು. 5/12/1958 ಜನಿಸಿದ ಶ್ರೀಮತಿ ಪಾರ್ವತಿ MAB ಇವರು 11/3/2004 ಸರ್ಕಾರಿ ಪ್ರೌಢಶಾಲೆ ಹೊಯ್ಗೆ ಬಜಾರ್ ಇಲ್ಲಿ ಸೇವೆಗೆ ಸೇರಿ ಮಕ್ಕಳ ಉನ್ನತಿಗಾಗಿ ಶ್ರಮಿಸಿ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಸೇವೆಯನ್ನು ಇವರು ಪೂರೈಸಿ ದಿನಾಂಕ 31/12/2018 ಸರ್ಕಾರಿ ಪ್ರೌಢಶಾಲೆಯ ಹೊಯ್ಗೆ ಬಜಾರ್ ಈ ಶಾಲೆಯಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಇವರು 2008ರಿಂದ 2013ರವರೆಗೆ ಮಂಗಳೂರು ನಗರ ವಲಯದಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ಹಾಗೂ 2014ರಿಂದ 2018ರವರೆಗೆ ದಕ್ಷಿಣ ಕನ್ನಡ
ಸಹ ಶಿಕ್ಷಕರ ಸಂಘದಲ್ಲಿ ಸದಸ್ಯರಾಗಿದ್ದರು. ಇವರ ವಿಶ್ರಾಂತ ಜೀವನವು ಸುಖಕರವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ಮಂಗಳೂರು ದಕ್ಷಿಣ ವಲಯ ಸಾವಿರದ 1958ರಲ್ಲಿ ಜನಿಸಿದ ಇವರು ಮಂಗಳಜ್ಯೋತಿ ಪ್ರೌಢಶಾಲೆಯಲ್ಲಿ ತನ್ನ ಸೇವಾವಧಿಯನ್ನು ಪ್ರಾರಂಭಿಸಿ ಇಡೀ ಮಂಗಳಜ್ಯೋತಿ ಶಾಲೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಿದಂಥ ಒಬ್ಬ ಮುಖ್ಯ ಶಿಕ್ಷಕ ಅಂತ ಹೇಳಿದರೆ ತಪ್ಪಾಗಿ ಮಂಗಳಜ್ಯೋತಿ ಪ್ರೌಢ ಸಮಗ್ರ ಶಾಲೆಯನ್ನು ಗುರುತಿಸುವಂತೆ ಮಾಡಿದಂಥ ಹೆಗ್ಗಳಿಕೆ ಅಶೋಕ್ ಕುಮಾರ್ ಶೆಟ್ಟಿ ಇವರಿಗೆ. ಇವರು 30/9/2018ರಂದು ತನ್ನ ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ. ಅಲ್ಲದೆ ಮುಖ್ಯ ಶಿಕ್ಷಕರ ಸಂಘದಲ್ಲಿದ್ದುಕೊಂಡು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ವೇತನ ಅಧಿಕಾರಿಗಳಿಗಾಗಿ ಸಮಗ್ರವಾಗಿ ಹೋರಾಟ ಮಾಡಿ ಅದರ ಮೂಲಕವಾಗಿ ಶಿಕ್ಷಕರಿಗೆ ಒಂದು ದಾರಿದೀಪವೂ ಆಗಿದ್ದಾರೆ. ಅಲ್ಲದೆ ನಮ್ಮ ಸಂಘದೊಂದಿಗೆ ಕೂಡ ನಿರಂತರವಾಗಿ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾ ಸಮಗ್ರ ಮಂಗಳಜ್ಯೋತಿ ಶಾಲೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತುಂಟು, ಸ್ವಲ್ಪ CWS ವಿಶೇಷ ಚೇತನ ಮಕ್ಕಳ ಒಂದು ಶಾಲೆಯಲ್ಲಿ ಇವರು ಕಾರ್ಯನಿರ್ವಹಿಸಿರುವ ಅತ್ಯಂತ ಶ್ಲಾಘನೀಯ ಅಂತ ಹೇಳುತ್ತಾ ಅವರ ವಿಶ್ರಾಂತ ಜೀವನ ಸುಖಮಯವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರ ವಿಶ್ರಾಂತ ಜೀವನಕ್ಕೆ ಶುಭವನ್ನು ಕೋರುತ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಸರ್ವ ಸದಸ್ಯರು. 1859ರಲ್ಲಿ ಜನಿಸಿದರು. ಇವರು MABS ಪದವೀಧರರಾಗಿ ಕನ್ನಡ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿರುತ್ತಾರೆ. ಶ್ರೀಯುತರು ಬದ್ರಿಯಾ ಪದವಿ ಪೂರ್ವ ಕಾಲೇಜು ಕರ್ನಾಟಕ ಮಂಗಳೂರು, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು 32 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ಕಥೆ, ಕವನ, ಹಾಸ್ಯ, ಕುಟುಂಬ ರಚನೆ ಎಲ್ಲವೂ ಕೂಡ ಶ್ರೀಯುತರ ಹವ್ಯಾಸ. ದಿನಾಂಕ 31/6/2019ರಂದು ನಿವೃತ್ತಿಯಾಗಿರುತ್ತಾರೆ. ಇವರ ವಿಶ್ರಾಂತ ಜೀವನವು ಸುಖಮಯವಾಗಿರಲಿ, ಶ್ರೀ ದೇವರವರಿಗೆ ಒಳ್ಳೆಯ ಆಯುರಾರೋಗ್ಯ ಕರುಣಿಸಲಿ ಎಂದು ಎಲ್ಲ ಶಿಕ್ಷಕರ ಪರವಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತೇವೆ. ಅಭಿನಂದನೆಗಳು. ಹರೇಕಳ ಅನುದಾನಿತ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಮಾಹಿತಿ ನೀಡಿದ್ದಾರೆ. ಮುಖ್ಯ ಶಿಕ್ಷಕರು ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ 35 ವರ್ಷಗಳ ಸಾರ್ಥಕ ಸೇವೆ, ಜಿಲ್ಲಾ ಉನ್ನತ ಶಿಕ್ಷಕರ ಪ್ರಶಸ್ತಿ ಪಡೆದಿರುವಂತಹ ಇವರು ಶಾಲೆಯಲ್ಲಿ ದಾನಿಗಳ ಸಹಕಾರದೊಂದಿಗೆ ದತ್ತು ನಿಧಿಯ ಸ್ಥಾಪನೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕದಲ್ಲಿ ರಿಯಾಯಿತಿ ಕೊಡಿಸಿರುವುದು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾದಂತಹ ಬಹುಮುಖ್ಯವಾದಂತಹ ಶ್ಲಾಘನೀಯ ಕಾರ್ಯ. ಸರ್, ನಿಮ್ಮ ನಿವೃತ್ತ ಜೀವನವು ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಿ ಬೆಳಗಲಿ. ಭಗವಂತ ನಿಮಗೆ ಆಯುಷ್ಯ ಆರೋಗ್ಯಗಳನ್ನು ನೀಡಿ 100 ಕಾಲ ಮಂದಿಯು ಸರಸ್ವತಿ ಸೇವೆಯನ್ನು ಮಾಡಲು ತಮ್ಮನ್ನು ತೊಡಗಿಸಿಕೊಳ್ಳಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳೊಂದಿಗೆ ಪ್ರೌಢಶಾಲಾ ಶಿಕ್ಷಕರ ಸಂಘ. ಅಂತರೇನವರು ದಿನಾಂಕ 17/1/1959ರಂದು ಜನಿಸಿದ ಇವರು ದಿನಾಂಕ 24/10/1983ರಲ್ಲಿ ಸೈಂಟ್ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ಸೇವೆಗೆ ಸೇರಿ ಮಕ್ಕಳ ಉನ್ನತಿಗಾಗಿ ಶ್ರಮಿಸಿರುತ್ತಾರೆ. ಬಾಲಕರ ಕಬಡ್ಡಿಯಲ್ಲಿ 4 ಮಟ್ಟದಲ್ಲಿ 6 ಬಾರಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ 2 ಬಾರಿ ಪ್ರಥಮ, 2 ಬಾರಿ ದ್ವಿತೀಯ ಹಾಗೂ ರಾಜ್ಯ ಮಟ್ಟಕ್ಕೆ ಇವರ ಶಿಷ್ಯರು ಆಯ್ಕೆಯಾಗಿದ್ದಾರೆ. ದಿನಾಂಕ 1/6/2004ರಲ್ಲಿ ಸಂತ ಸದಸ್ಯರ ಪ್ರೌಢಶಾಲೆಯಲ್ಲಿ ಸೇವಾವಧಿಯನ್ನು ಮುಂದುವರಿಸುತ್ತಾ ಹರ್ಡಲ್ಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೂ 3 ಬಾರಿಯರು ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲೂ, ಕರಾಟೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈ ಸಂಸ್ಥೆಯ ಗೌರವವನ್ನು ಅತಿ ಹೆಚ್ಚಾಗಿ ಏರಿಸಿದ ಸಾಧನೆಯವರದು. ಒಟ್ಟು 36 ವರ್ಷಗಳ ಸೇವೆಯನ್ನು ಪೂರೈಸಿ ದಿನಾಂಕ 31/1/2019ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ಇವರ ವಿಶ್ರಾಂತ ಜೀವನವು ಸುಖಕರವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸುವ ಅಧ್ಯಕ್ಷರು ಹಾಗೂ ಸದಸ್ಯರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೆಂಗಳೂರು, ಮಂಗಳೂರು. ಕನ್ನಡದ ಶ್ರೇಷ್ಠ ಕವಿ DVC ಒಂದು ಕಡೆ ಹೇಳಿದ್ದಾರೆ, ನಗು ಮನದಿ ಲೋಕರ ವಿಕಾರಗಳನ್ನು ನೋಡಿ ಬಿಗಿದುಟಿಯ ನುಡಿಬಂದು ನೋವು ಪಡುವುದು. ಒಬ್ಬ ವಿಶ್ವ ಜೀವನದ ಜೀವಾಂತ ರಂಗದಲ್ಲಿ ನಗು ನಗುತ್ತಾ ಪಾಲ್ಗೊಳ್ಳುತ್ತಿರುವ ರಿಚರ್ಡ್ ಆಲ್ವರೆಸ್ ಸೀಕ್ರೆಟ್ ಹಾರ್ಟ್ ಪ್ರೌಢಶಾಲೆ ಕುಲಶೇಖರ ಶ್ರೀಧರು ದಿನಾಂಕ 9/4/2009 ಜನಿಸಿ 13/10/95ರಂದು ಸೇವೆಗೆ ಸೇರಿ 30/4/19ರಂದು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ. ಸುಮಾರು 24 ವರ್ಷಗಳ ಕಾಲ
ದಿನಾಂಕ 1/10/1958 ಜನಿಸಿದ ಇವರು 1984 ಸೇವೆಗೆ ಸೇರಿದರು. ಮಕ್ಕಳ ಉನ್ನತಿಗಾಗಿ ಶ್ರಮಿಸಿ ಸಾಮಾಜಿಕ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಶ್ರೀ ನಿರಂಜನ ಸ್ವಾಮಿ ಪ್ರೌಢಶಾಲೆ ಸಂಘಟನೆ ಇಲ್ಲಿ 28 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರು 2018 ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೇವಾ ನಿವೃತ್ತಿ ಹೊಂದಿದ್ದು ಅವರ ವಿಶ್ರಾಂತ ಜೀವನವು ಸುಖ ಸಮೃದ್ಧಿಯಿಂದ ಕೂಡಿರಲಿ. ಶ್ರೀ ದೇವರು ಅವರಿಗೆ ಆಯುರ ಆರೋಗ್ಯ ಕರುಣಿಸಲಿ ಎಂದು ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ದಕ್ಷಿಣ ವಲಯದ ಪರವಾಗಿ ಶುಭ ಹಾರೈಸುತ್ತೇನೆ. ದಿನಾಂಕ 5/2/1958 ಮಂಗಳೂರಿನ ನೆರೆಬೈರಿ ಎಂಬಲ್ಲಿ ಜನಿಸಿದ ಶ್ರೀಯುತ ಡಾಲ್ಫಿ ಸಿಪ್ಪೇರ ಇವರು 24/10/1980 ದೈಹಿಕ ಶಿಕ್ಷಕರಾಗಿ ಸೇವೆಗೆ ಸೇರಿ ಮಕ್ಕಳ ಉನ್ನತಿಗಾಗಿ ಶ್ರಮಿಸಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮಕ್ಕಳಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಬೆಳಗಲು ಮಕ್ಕಳನ್ನು ಸಮಾಜದ ಉನ್ನತ ವ್ಯಕ್ತಿಗಳನ್ನಾಗಿ ರೂಪಿಸಲು ಶ್ರಮಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. 37 ವರ್ಷ 9 ತಿಂಗಳ ಸುದೀರ್ಘ ಸೇವೆ ಸಲ್ಲಿಸಿದ ಇವರು ದಿನಾಂಕ 28/2/2018 ನಿವೃತ್ತರಾಗಿರುತ್ತಾರೆ. ಇವರ ವಿಶ್ರಾಂತ ಜೀವನವು ಸುಖಕರವಾಗಲಿ, ಭಗವಂತ ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಸುಖ ನೆಮ್ಮದಿ ಶಾಂತಿ ಎಲ್ಲವೂ ಅವರಿಗೆ ಲಭಿಸಲಿ ಎಂದು ಪ್ರಾರ್ಥಿಸಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಬೆಂಗಳೂರು ಮಂಗಳೂರು ದಕ್ಷಿಣ ವಲಯ ಘಟಕ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಾವು ಶುಭ ಹಾರೈಸಿ ಗೌರವವನ್ನು ಸಲ್ಲಿಸುತ್ತೇವೆ. ಫೆರ್ನಾಂಡಿಸ್ ಇವರು ಬರೆದ ಚುಟ್ಕಿ ಈ ಪುಸ್ತಕವು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಅತ್ಯುತ್ತಮ ಪುಸ್ತಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅವರಿಗೊಂದು ಗೌರವಾರ್ಪಣೆ. ಮೇಡಮ್, ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಪ ಕಾರ್ಯದರ್ಶಿಯಾಗಿ ಹಲವಾರು ವರ್ಷ ನಮ್ಮೊಂದಿಗೆ ಸಹಕಾರ ಮಾಡಿ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ನಮ್ಮೊಂದಿಗೆ ಸಹಕಾರ ನೀಡುತ್ತಿರುವುದು ನಾನಲ್ಲ ಫೆರ್ನಾಂಡಿಸ್ ಇವರು. ತಿನ್ನಿಕಂಬಳ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಪ್ರಸ್ತುತ ಅವರು ಸುಪ್ರೀಂ ಮೆಟಾಮ್ ಎಂಬ ಈ ಪುಸ್ತಕವು ಕರ್ನಾಟಕ ಸಾಹಿತ್ಯ ಮುಂಚೂಣಿ ಅಕಾಡೆಮಿಯಿಂದ ಅತ್ಯುತ್ತಮ ಪುಸ್ತಕ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘವು ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸುತ್ತದೆ ಮೇಡಮ್. ಥ್ಯಾಂಕ್ ಯು. ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಪ್ರಭಾರ ಪ್ರವಾಸಿಗರು ಶಿಕ್ಷಣ ಮಹಾವಿದ್ಯಾಲಯ ಗೌರವಾನ್ವಿತ ಗೋವಿಂದ ಅಣ್ಣವರವರೇ, ನಮ್ಮ ಕ್ಷೇತ್ರ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಸ್.ಆರ್. ಯೋಗೇಶ್ವರ ಅವರೇ, ನಮ್ಮ ಮಂಗಳೂರು ಶಿಕ್ಷಕ ಸಹಕಾರಿ ಕ್ರೆಡಿಟ್ ಸಂಘ ಮಂಗಳೂರಿನ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಶೆಟ್ಟಿ ಅವರೇ, ನಮ್ಮ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಬೆಂಗಳೂರಿನ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ರಾಮಕೃಷ್ಣ ಸದೂರ್ ಅವರೇ, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಸ್ವಾಮಿ ಅವರೇ, ನಮ್ಮ ಮುಖ್ಯ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯದ ಗೌರವದಿಂದ ಅಧ್ಯಕ್ಷರಾದಂತಹ ಎಂ.ಪಿ. ಸೋಮಸ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಶುಭ ಸೂಚನೆಯನ್ನು ನೀಡಿದಂತಹ ನಮ್ಮ ರೋಟರಿ ವಿದ್ಯಾಲಯದ ಗೌರವಾನ್ವಿತ ಅಧ್ಯಕ್ಷರು, ಮಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಷಯದ ಗೌರವಾನ್ವಿತ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಎಲ್ಲರ ಆತ್ಮೀಯರಾದಂತಹ ರೋಟರಿ ಕೆ.ಡಿ. ಶೆಟ್ಟಿ ಅವರೇ, ಹೆಚ್ಚಿನ ಮಾತನಾಡದೆ ಸುಂದರವಾದಂತಹ ಒಂದು ಕಾರ್ಯಕ್ರಮ, ಗೌರವಪೂರ್ಣವಾದ ಕಾರ್ಯಕ್ರಮ. ಒಂದು ಶಿಕ್ಷಕ ವೃತ್ತಿಯಲ್ಲಿ ನಿವೃತ್ತಿಯಾದಂತಹ ಗೌರವಾನ್ವಿತರನ್ನ ಸನ್ಮಾನಿಸುವಂತಹದ್ದು ಬಹಳ ದೊಡ್ಡ ಗೌರವದ ಕಾರ್ಯಕ್ರಮ. ಇವತ್ತು ಶಿಕ್ಷಕ ವೃತ್ತಿ ಅಂತ ಹೇಳಿದ್ರೆ ಅತ್ಯಂತ ಇತರ ವೃತ್ತಿಗಳಲ್ಲಿ ಬಹಳ ಶ್ರೇಷ್ಠವಾದಂತಹ ವೃತ್ತಿ ಅಂತ ಹೇಳಿದ್ರೆ ಶಿಕ್ಷಕ ವೃತ್ತಿ. ಆ ಒಂದು ವೃತ್ತಿಯನ್ನ ಬಹಳ ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಅದೆಷ್ಟು ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ, ಅದರಲ್ಲೂ ಕೂಡ ಪ್ರಜೆಗಳಾಗಿ ಬಾರಿ ಬದುಕಂತ ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ಈ ಸಮಾಜಕ್ಕೆ ಕೊಟ್ಟಂತಹ ಪ್ರೌಢಶಾಲಾ ಶಿಕ್ಷಕ ನಿವೃತ್ತ ಶಿಕ್ಷಕರನ್ನ ಗೌರವಿಸಿದಂತಹ ಉತ್ತಮವಾದ ಕಾರ್ಯಕ್ರಮ.
ನಮ್ಮ ಹರೇಕರ ಗ್ರಾಮದ ಪ್ರತಿಷ್ಠಿತ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಗೌರವದಿಂದ ರವೀಂದ್ರ ರೈ ಕಲ್ಲೇಮಾರವರು ನನ್ನ ಹೈಸ್ಕೂಲ್ ಶಿಕ್ಷಣದಲ್ಲಿ 8, 9 ಮತ್ತು 10ನೇ ತರಗತಿಯಲ್ಲಿ ಸಮಾಜ ಪಾಠಕ್ಕೆ ಅಧ್ಯಾಪಕರಾಗಿರತಕ್ಕಂಥ ಒಬ್ಬ ಶಿಕ್ಷಕರ ಮಧ್ಯೆ ಗೌರವವನ್ನು ತಂದಿದ್ದ ಸಂದರ್ಭದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ನಿಜವಾಗಿಯೂ ಬಹಳ ಒಂದು ಜೀವಮಾನದಲ್ಲಿ ಗೌರವದ ಪ್ರಶ್ನೆ ಅಂತ ಹೇಳುತ್ತಾ ಇಂಥ ಕಾರ್ಯಕ್ರಮವನ್ನು ಮಾಡಿದಾಗ ನಮಗೂ ಕೂಡ ಒಂದು ರೀತಿಯಾದ ಒಂದು ಧನ್ಯತಾ ಭಾವ ಬರುವಂತದ್ದು. ಅದರಲ್ಲೂ ಕೂಡ ಒಂದು ಶಿಕ್ಷಕರನ್ನ ಈ ಒಂದು ವೇದಿಕೆಯಲ್ಲಿ ಗೌರವಿಸಿದಂತಹ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾದ PDC ಮತ್ತು ಅದರ ಇಡೀ ಅವರ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಂತಹ ಕೆಲಸಗಳು ಖಂಡಿತವಾಗಿ ಆಗಬೇಕಾದದ್ದು. ಅದೆಲ್ಲ ಆ ನಿವೃತ್ತಿಯನ್ನು ಹೊಂದಿದಂತಹ ಸನ್ಮಾನಿಸಲ್ಪಟ್ಟಂತ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಮುಂದಿನ ಜೀವನ ಸುಖಮಯವಾಗಿ ನಡೆಯಲಿ. ಅವರಿಂದ ನಿವೃತ್ತಿ ಆದರೂ ಕೂಡ ಯಾವುದೇ ರೀತಿಯಾದ ರಿಟೈರ್ಡ್ ಆದರೂ ಟೈರ್ಡ್ ಆಗಲಿ ಅಂತ ನಾವಿರುವಂತ ಒಂದು ಮಾತು. ಅವರು ವೃತ್ತಿಯಲ್ಲಿ ನಿವೃತ್ತಿ ಆದರೂ ಕೂಡ ನಮ್ಮ ಪ್ರವೃತ್ತಿಯಲ್ಲಿ ಸದಾ ಚಟುವಟಿಕೆಯಿಂದ ಇರುವಂತವರು ನಡೆಯಲಿ. ಯಾವತ್ತೂ ಕೂಡ ಬೇರೆ ನಾವು ಅಧ್ಯಾಪಕರನ್ನು ನೋಡ್ತೇವೆ, ಕೇವಲ ಒಂದು ಶಾಲೆಗೆ ಮುಖ್ಯೋಪಾಧ್ಯಾಯರಾಗಲಿ ಇಡೀ ಸಮಾಜದಲ್ಲೂ ಕೂಡ ಹಲವಾರು ಮುಖ್ಯ ಶಿಕ್ಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. ರವೀಂದ್ರ ಮಾಸ್ಟರ್ ಕೂಡ ಅದಕ್ಕೆ ಒಂದು ಉತ್ತಮ ಉದಾಹರಣೆ. ಆ ಭಾಗದಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಆದರೂ ಕೂಡ ನಾಳೆ ನಮ್ಮ ಅಸೇಗೋಳಿ ಭಟ್ರ ಸಂಖ್ಯೆ ಮಾಡುವಂತ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಅಸೇಗೋಳಿಗೆ ನಾವೆಲ್ಲರೂ ಕೂಡ ಮಾಡಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ಇಂತಹ ಶಿಕ್ಷಕರನ್ನ ನಾವು ಗೌರವಿಸಿದಾಗ ಆ ಗೌರವಿಸಿದ ಸಂಘಕ್ಕೂ ಕೂಡ ಒಂದು ರೀತಿಯಾದ ಗೌರವ ಖಂಡಿತವಾಗಿ ಬರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಈ ಮಂಗಳೂರು ದಕ್ಷಿಣ ವಲಯದ ಘಟಕದವರು ಸನ್ಮಾನಿಸಿದಂತ ಎಲ್ಲ ಗೌರವ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಅವಕಾಶವನ್ನು ಒದಗಿಸಿಕೊಂಡ ಸಂಘಟನೆಗಳಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಮ್ಮೊಂದಿಗಿದ್ದಾರೆ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಶ್ರೀ ರಾಮಕೃಷ್ಣ ಶಿರೂರ್ ಅವರು ಕುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ವಲಯದ 3 ವಿದ್ಯಾರ್ಥಿಗಳಿಗೆ ಇದೀಗ ಪ್ರತಿಭಾ ಪುರಸ್ಕಾರ ಮಾಹಿತಿ ಜಿಲ್ಲಾಧಿಕಾರಿಗಳಾದಂಥ SR ವೆಂಕಟೇಶ್ ಇವರ ಒಂದು ಅಭಿಪ್ರಾಯದ ಮೇರೆಗೆ ಅವರ ಒಂದು ಕೋರಿಕೆಯ ಮೇಲೆ ನಮ್ಮಲ್ಲಿ ಕೋರಿಕೆಯನ್ನು ವ್ಯಕ್ತಪಡಿಸಿದರು. ನಮ್ಮ ದಕ್ಷಿಣ ವಲಯದಲ್ಲಿ ಅತ್ಯಧಿಕ ಅಂಕ ಗಳಿಸಿದಂತಹ ಮಕ್ಕಳಿದ್ದಾರೆ, ಅವರನ್ನು ಗೌರವಿಸಿದರೆ ಒಳ್ಳೆಯದು ಅಂತ ನಮ್ಮ ಅಧ್ಯಕ್ಷರಲ್ಲಿ ವಿನಂತಿಸಿಕೊಂಡರು. ಆ ಪ್ರಕಾರವಾಗಿ ನಮ್ಮದು ಸರ್ಕಾರಿ ಅನುದಾನಿತ ಸಹ ಶಿಕ್ಷಕರ ಸಂಘ ಆದರೂ ಕೂಡ ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಹಾಗಾಗಿ ನಮ್ಮ ದಕ್ಷಿಣ ವಲಯದಲ್ಲಿ 620 ಅಂಕಗಳನ್ನು ಗಳಿಸಿದ ಮತ್ತು 619 ಅಂಕಗಳನ್ನು ಗಳಿಸಿದಂಥ 3 ವಿದ್ಯಾರ್ಥಿಗಳಿಂದ ನಮಗೆ ಮಾಹಿತಿಯನ್ನು ಬಂದಿದೆ. ಇಲ್ಲಿ ಈಗಾಗಲೇ ಬಂದವರು ನಮಗೆ ಮಾಹಿತಿ ಕೊಟ್ಟವರಿಗೊಬ್ಬರು ಲಕ್ಷ್ಮೀ ಪೈ 619 ಅಂಕಗಳು, ಚಿನ್ಮಯ ಆಂಗ್ಲ ಮಾಧ್ಯಮ ಶಾಲೆ ಕುಮಾರಿ ಕ್ಯಾರಲ್ ಜಸ್ಟಿನ್ ಡಿಕನ್ನು ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಮಲ್ನೀರು. ಅವರ ಮನೆಯವರದ್ದು ಯಾರಾದ್ರು ಬಂದಿದ್ರೆ ದಯವಿಟ್ಟು ನೋಡಿ. ಕೆಲಸಕ್ಕೆ ಸೇರ್ಬೇಕಾದ್ರೆ ನಮ್ಮ ಭಾವನೆಗಳೇ ಚೇಂಜ್ ಇರ್ತವೆ. ಎಲ್ಲ ಹೊಸದು, ಲೋಕ ನಿವಾಸದ್ದು ಎಲ್ಲ ಹೊಸದಲ್ಲಿ ಬರ್ತೀವಿ. ಆಮೇಲೆ ಮಕ್ಕಳು ಅವ್ರನ್ನ ಬೆಳೆಸೋದು, ಓದಿಸೋದು, ಆಗೋತ್ತಿಲ್ಲ, ಪ್ರಮೋಷನ್ ಆಗ್ತದೆ. ಪ್ರಮೋಷನ್ ಎಲ್ಲ ಮುಗಿಯೋದಿಗೆ ಎಲ್ಲರೂ ಒಂದೇ ರಿಟೈರ್ಡ್ ಆಗಬೇಕು. ಸೊ ಬದುಕು ನಮಗೆ ಸಾಕಷ್ಟು ಪಾಠವನ್ನು ಕಲಿಸಿ ನಿಮ್ಮನ್ನ ಹದವಾಗಿ ಮಾಡಿ ಈಗ ನಿವೃತ್ತಿ ಜೀವನ ಕಳಿಸ್ತಾರೆ. ಯಾಕೆಂದ್ರೆ ನಾವು ಏನ್ ಮಾಡಿರೋದು ಇಂಪಾರ್ಟೆಂಟ್ ಇಲ್ಲ. ನಾವು ಶಿಕ್ಷಕರಾಗಿ ನಾವು ಸುಮಾರು 100 ಮಕ್ಕಳನ್ನ ದೊಡ್ಡ ಹುದ್ದೆಗೆ ಹೋಗ್ಲಿಕ್ಕೆ ನಮ್ಮ ಶ್ರಮ ಪ್ರಯತ್ನ ಆಗಿದೆ. ನಾನು ಶಿಕ್ಷಕನಾಗಿ ಮತ್ತೆ ಹೆಡ್ ಮಾಸ್ಟರ್ ಆಗಿ ನಾನು ಇದ್ದಾಗ ಎಂಜಾಯ್ ಮಾಡಿದಂಥ ದಿನಗಳು ಅಧಿಕಾರಿಗಳಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ನಿಮಗೆ ಒಂದು ಒಳ್ಳೆಯ ಒಂದು ವೃತ್ತಿ ಭಗವಂತ ಕೊಟ್ಟಿದ್ದಾರೆ. ಅದನ್ನು ನೀವು ಯಶಸ್ವಿಯಾಗಿ ಮಾಡಿ ನಿವೃತ್ತಿ ಜೀವನ ಸುಖವಾಗಿರಲಿ. ಯಾಕೆಂದ್ರೆ ನಿವೃತ್ತಿ ಆದ ತಕ್ಷಣನೇ ನಮ್ಮ ಬದುಕೇನು ಅಲ್ಲಿಗೆ ನಿಲ್ಲಲ್ಲ. ನಿಮ್ಮ ಈ ಸಮಾಜಕ್ಕೆ ದುಡಿಲಿಕ್ಕೆ ಒಂದು ಫ್ರೀ ಆಯ್ತು ಅಂತ ತಿಳ್ಕೋಬೇಕಾಗುತ್ತೆ. ಒಂದು ಪುಸ್ತಕ, ಒಂದು ಪೆನ್, ಒಂದು ಮಗು, ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಈ ಪ್ರಪಂಚವನ್ನೇ ಬದಲಾಯಿಸಬಹುದಂತ ಓದಿ. ಅದಕ್ಕಾಗಿ ಒಂದು ಉದಾಹರಣೆ ನೀವು ನೋಡಿದ್ದೀರಾ.
ನಮಗೆ ಈ ದೇಶದ ಅಣ್ಣಾ ಹಜಾರೆ ಬಗ್ಗೆ ನಿಮಗೆ ಗೊತ್ತಿದೆ. ಅಣ್ಣಾ ಹಜಾರೆ ಅವರು 2ನೇ ಮಹಾಯುದ್ಧದಲ್ಲಿ ಟ್ರಕ್ಕರ್ ಚಾಲಕರಾಗಿ ಕೆಲಸ ಮಾಡ್ತಾರೆ. ನಂತರ ರಿಟೈರ್ಡ್ ಆದ್ಮೇಲೆ ಇಂಡಿಯಾಗೆ ಬಂದ್ಮೇಲೆ ಒಂದೇ ಯಾಕೋ ಬೇಸರ ಆಗ್ತದೆ. ಬೇಸರ ಆಗೋದು ಒಂದಿನ ಸದೋಪಡ ಯಾವನಿಗೆ ಜೀವನ ಸಾಕು ಅಂದ್ಬಿಟ್ಟು ಒಂದು ರೈಲ್ವೆ ಟ್ರ್ಯಾಕ್ ನಿಂತಿದ್ದಾರೆ. ಸರಿ, ರೈಲು ಹಳ್ಳಿ ಓಡಾಡ್ತಾ ಇರ್ತಾರೆ, ರೈಲು ಬರಲ್ಲ. 1 ಗಂಟೆ ಆಗುತ್ತೆ, 2 ಗಂಟೆ ಆದರೂ ರೈಲು ಬರಲಿಲ್ಲ. ಲಾಸ್ಟ್ ನಮ್ಮನ್ನು ಕೇಳ್ತಾರೆ, ಏನೇ ರೈಲು ಬರಲ್ಲ ಅಂತ. ಸರ್, ಇವತ್ತು ಒಂದು 3 ಗಂಟೆ ಲೇಟ್ ಸರ್, ರೈಲು ಬರಲ್ಲ ಅಂತ ಹೇಳಿದ್ರು. ಸರಿ, ಹತ್ತಿರದಲ್ಲಿ ಬಂದಾಗ ಹಿಂದಿನ ಕಾಲದಲ್ಲೆಲ್ಲ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಟೀ ಅಂಗಡಿ ಪುಸ್ತಕಗಳು ಜಾಸ್ತಿ ಇತ್ತು. ಅಲ್ಲಿ ಬಂದು ಕೂರ್ತಾರೆ, ಟೀ ಕೊಡೋದು ಒಂದು ಪುಸ್ತಕ ತಗೋತಾರೆ, ಒಂದು ಸ್ವಾಮಿ ವಿವೇಕಾನಂದ ಒಂದು ಬುಕ್ ತಗೋತಾರೆ. ಆ ಬುಕ್ನ ಒಂದು 2-3 ಪೇಜ್ ಓದ್ತಾರೆ. ಅವ್ರಿಗೆ ಏನು ಯಾವ್ದು ಯಾರು ಗೊತ್ತಿಲ್ಲ, ದಾನಾಯಕ ಸಾಹಿತ್ಯ ತಗೊಂಡು ಸೀದಾ ವಾಪಸ್ ಮನೆಗೆ ಹೋಗ್ತಾರೆ. ಇವತ್ತು ಈ ದೇಶದ ಮಹಾನ್ ವ್ಯಕ್ತಿಗಳೆಲ್ಲ ಅಣ್ಣಾ ಹಜಾರೆ ಅವರು. ಸೊ ಹಾಗಾಗಿ ನಾವು B.Ed ಮಾಡಬೇಕು, ಎಲ್ಲ B.Ed ಮಾಡಬೇಕಾದ್ರೆ ನಮಗೆ ಎಲ್ಲ ಓದ್ಕೊಂಡಿದ್ದೇವೆ. ನಮ್ಮ ಜೀವನದ, ನಮ್ಮ ಮನೆಯ ರಕ್ತದ ಹನಿ ಜೀವ ಮನೆ ಇರೋರು ಶಿಕ್ಷಣಕ್ಕಾಗಿ ನಾವು ದುಡಿಯುತ್ತೇವೆ. ಸೊ ಹಾಗಾಗಿ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಸ್ಸನ್ನ ಕೊಡಲಿ, ಎಂಜಾಯ್ ಮಾಡಿ, ಪುಸ್ತಕಗಳನ್ನ ಓದ್ರಿ. ಸಾಧ್ಯವಾದರೆ ನಿಮಗೆ ಫ್ರೀ ಇದ್ದಾಗ ನಿಮ್ಮ ಸಂಸ್ಥೆಗಳಿಗೆ ಬಂದು ಯಾವುದಾದ್ರೆ ಮಕ್ಕಳಿಗೆ ಪ್ರೋತ್ಸಾಹ ರೀತಿಲೋ ಅವನ್ನ ಇನ್ಸ್ಪೈರ್ ಮಾಡೋ ರೀತಿಲಿ ಮಾತಾಡ್ತಾರೆ. ಅಶೋಕ್ ಶೆಟ್ಟಿ ಅವರು ನಾನು ನೋಡ್ತಾ ಇರ್ತೀನಿ, ವಾಟ್ಸಪ್ಪಲ್ಲಿ ಯಾವಾಗಲೂ ಇರ್ತಾರೆ, ಶಾಲೆಗೆ ಹೋಗ್ತಾರೆ ಅವರು. ಬಟ್ ಅವರು 60 ವರ್ಷ ಆಗಿದೆ, 60 ವರ್ಷದ ಕಾಣೋದಿಲ್ಲ ನಮ್ಮ ರೆಕಾರ್ಡದಲ್ಲೂ ಅಷ್ಟೇ. ಯಾಕೆಂದ್ರೆ ನಮ್ಮ ಮನಸ್ಸು ಎಷ್ಟು ಫ್ರೀ ಇರುತ್ತೆ, ನಾವೆಷ್ಟು ಮಕ್ಕಳಿಗಾಗಿ ದುಡ್ದಿರ್ತೀವಿ, ಅವ್ರು ಯಾವತ್ತೂ ವಯಸ್ಸಾಗಲ್ಲ, ಅವ್ರು ಯಾವಾಗಲೇ ಹೆಂಗಾಗಿ ಇರ್ತಾರೆ. ಇವೆಲ್ಲ ಹೆಂಗಾಗಿರ್ಬೇಕು, ಶಿಕ್ಷಣಕ್ಕೆ ಇನ್ನೂ ನಿಮ್ಮ ಕಡೆಗೆ ಬೇಕು ಅನ್ನೋದು ನಮ್ಮ ಇಲಾಖೆಯ ಆಶಯ. ಈ ನಿಟ್ಟಿನಲ್ಲಿ ನೀವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ವೇದಿಕೆ ಮೇಲೆ ಎಲ್ಲರಿಗೂ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ, ನಿಮಗೂ ಹೊಂದಿಸ್ತಾ, ಎಲ್ಲರಿಗೂ ಶುಭವಾಗಿ ಒಳ್ಳೆಯದರಲ್ಲಿ ಧಾರಿಸಿ ನನ್ನ ಮಾತು ನಮ್ಮ ಜೈ ಕರ್ನಾಟಕ. ಸಭೆಯಿಂದ ನಿರ್ವಹಿಸಿದರೆ ಅದರಲ್ಲಿ ಒಂದು ನೆನಪಿಗೆ ಅವರನ್ನ ಉಳಿದುಕೊಂಡಿದ್ದೇನೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಸಿ ಪ್ರಭಾಕರ ಶೆಟ್ಟಿ, ಅಧ್ಯಕ್ಷರು, ಮಂಗಳೂರು ಶಿಕ್ಷಕರ ಸಹಕಾರಿ ಕ್ರೆಡಿಟ್ ಸಂಘ, ಮಂಗಳೂರು. ಸರ್, ತಾವು 1-2 ನಿಮಿಷಗಳ ಮಾತುಗಳನ್ನು ನೀಡಾಗಿತ್ತು ವಿನಂತಿಸಿ. ಮತ್ತೆ ಮೊದಲನೇದಾಗಿ ನಾನು ಆತ್ಮೀಯವಾದ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇನೆ. ನೀವು ನಿವೃತ್ತರಾಗಿಲ್ಲ, ನೀವು ಇನ್ನೂ ಪ್ರವೃತ್ತರಾಗಬೇಕು. ನನ್ನ ಒಂದೇ ವಿನಂತಿ ನಿಮ್ಮಲ್ಲಿ, ಟೀಚರ್ಸ್ ಆಗಿದ್ದವರು ರಿಟೈರ್ ಆದರೂ ಕೂಡ ಅವರು ಮುಂದೆ ಕೂಡ ಅದರಿಂದ ಹೆಚ್ಚಿನ ಸೇವೆ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇದೆ, ಅದನ್ನು ಅವರು ಬಳಸಿಕೊಳ್ಬೇಕು. ಹೀಗಾಗಿ ನಾವು ನಮ್ಮ ಶಿಕ್ಷಕರ ಸಹಕಾರಿ ಸಂಘದಲ್ಲಿ ನಿವೃತ್ತರಾದರೂ ಕೂಡ ಮುಂದೆ ಅವರ ಸದಸ್ಯರನ್ನು ಮುಂದುವರಿಸ್ತೇವೆ. ರಾಜ್ಯದಲ್ಲಿ ಇದೊಂದು ಸಂಘ, ಸಹಕಾರಿ ಸಂಘದಲ್ಲಿ ಮಾತ್ರ, ಇಂಥ ಕೆಟಗರಿ ವೈಸ್ ಸಹಕಾರಿ ಸಂಘದಲ್ಲಿ ಮಾತ್ರ ಈ ಸೌಲಭ್ಯ ಇದೆ. ಅದನ್ನು ಹಾಗೆ ಬೇರೆ ಕ್ಷೇತ್ರಗಳಿವೆ, ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ. ಎಲ್ಲರೂ ಈಗಾಗಲೇ ಹಲವಾರು ವಿಷಯಗಳಲ್ಲಿ ಮುಂದುವರೆದು ತೊಡಗಿಸಿಕೊಳ್ತಾರೆ. ಬೇರೆಯವರು ನಾನು ಮಾತನಾಡುವುದಿಲ್ಲ, ನನಗೆ ಮಾತನಾಡಲಿಕ್ಕೆ ಬರುವುದೂ ಇಲ್ಲ, ಮೊದಲೇ ಹೇಳಿದ್ದೇನೆ. ನನಗೆ ಒಂದು ಸಂತೋಷದ ವಿಷಯ ಅಂದರೆ ಕರ್ನಾಟಕ ರಾಜ್ಯ ಸಹ ಶಿಕ್ಷಕರ ಸಂಘ ಇದು ಸರ್ಕಾರಿ ಪ್ರೌಢಶಾಲೆಗಳು ಸಹ ಶಿಕ್ಷಕರು ಮತ್ತು ಅನುದಾನಿತ ಸಹ ಶಿಕ್ಷಕರಿಗೂ ಇದ್ದೇನೆ. ಕೆಲವು ಇತ್ತೀಚಿನ ವರ್ಷಗಳಲ್ಲಿ ನಾನು ರಿಟೈರ್ ಆಗಿ ಇಲ್ಲ ಮತ್ತೊಮ್ಮೆ ಈ ಇದರಲ್ಲಿ ಇವರ ಕಾಂಟ್ಯಾಕ್ಟಿಗೆ ಬಂದಾಗ ಹೇಳ್ತಾ ಇದ್ದೀನಿ, ಹೇಳಿಸಿದೆ. ಇದು ಹೇಗೆ ಇವರಿಗೆ ನಿಮಗೆ ನಿಮ್ಮ ಕಾರ್ಯಕ್ರಮಗಳನ್ನು ಹೇಗೆ ಹೊಂದಿಸಿಕೊಳ್ತೀರಿ, ನಿಮ್ಮ ಹಕ್ಕು ಮತ್ತು ಕರ್ತವ್ಯ ಹೇಗೆ ನೆರವೇರಿಸಿಕೊಳ್ತೀರಿ, ಇದು ನನಗೆ ಒಂದು ರೀತಿಯಲ್ಲಿ ಇವತ್ತಿಗೂ ಪೂರ್ತಿ ಅರ್ಥ ಆಗಿಲ್ಲ. ನಾನು ಸರ್ವಿಸ್ನಲ್ಲಿ ಇದ್ದಾಗ ಸರ್ಕಾರಿ ನೌಕರರು ಅಥವಾ ಸರ್ಕಾರಿ ಸೇವೆಯಲ್ಲಿ ಇರುವ ಶಿಕ್ಷಕರೇ ಒಂದು ಗುಂಪು ಬೇರೆ, ಅಥವಾ ಅವರ ಕರ್ತವ್ಯ ನೆರವೇರಿಸುವ ಕ್ರಮ ಇರಲಿ ಅಥವಾ ಬೇರೆಯವರ ಹಕ್ಕುಗಳನ್ನು ಕೇಳುವ ಕ್ರಮ ಇರಲಿ, ಅವರಿಗೆ ಸಿಗುವಂತಹ ಸೌಲಭ್ಯಗಳು ಬೇರೆ. ಅನುದಾನಿತ ಇವರದ್ದೇ ಬೇರೆ, ಅನುದಾನ ರೈತರವರದ್ದು ಇನ್ನೊಂದು. ಹೀಗೆ ಇದನ್ನು ಸರ್ಕಾರ ಒಂದು ಒಳ್ಳೆಯ ಆಲೋಚನೆ ಮಾಡಿ ಇವರನ್ನು ಒಟ್ಟು ಸೇರಿಸಿ. ಈಗ ಯಾವ ರೀತಿ ಆಗ್ತಾ ಇದೆ ನನಗೆ ಪೂರ್ತಿ ಡಿಟೇಲ್ ಆಗಿ ಗೊತ್ತಿಲ್ಲ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದರಲ್ಲಿ ನೀವು
ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲಾಖೆಗಳಿಂದ ಏನೇನು ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಅಥವಾ ನಮಗೆ ಬೇಕಾದ ಏನಾದರೂ ಸೌಲಭ್ಯಗಳು ಸಿಗದೇ ಇದ್ದಾಗ ಅಥವಾ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಈ ಸಂಘ ಸಹಾಯ ಮಾಡ್ತಾ ಇದೆ. ನಾವು ಅದಕ್ಕೆ ಮುಂದೆ ಹೋಗ್ತಾ ಇದ್ದೇವೆ. ಸಂಘ ಇದ್ದಾಗ ಸಾಧ್ಯ ಆಗ್ತದೆ ಅಂತ. ಅದು ಸರಿ. ಆದರೆ ನಮ್ಮ ಕರ್ತವ್ಯವನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಹೋದರೆ ನಮ್ಮ ಏನು ಕರ್ತವ್ಯ ಇದೆ ಅದನ್ನು ಸರಿಯಾದ ಕ್ರಮದಲ್ಲಿ ನಮಗೆ ತೃಪ್ತಿಯಾಗುವ ರೀತಿಯಲ್ಲಿ ಮಾಡಿಕೊಂಡು ಹೋದರೆ ಇಲಾಖೆ ತನ್ನಷ್ಟಕ್ಕೆ ನಿಮಗೆ ಕೊಡುವಂತಹ ಹಕ್ಕುಗಳನ್ನು ಕೊಟ್ಟೇ ಕೊಡ್ತದೆ. ಕೊಡದೇ ಇದ್ದಾಗ ನೀವು ಒಗ್ಗಟ್ಟಿನಿಂದ ಸಂಘಟಿತರಾಗಿ ಕೇಳಬೇಕು. ಹೋಗಿ ನಾವು ನಮಗೆ ಯಾವರಿಗೆ ಸಾಧ್ಯ ಇದೆ, ಒಂದು ಒತ್ತಡ ಹೇರಲಿಕ್ಕೆ ಸಾಧ್ಯ ಇದೆ ಅಂಥವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅಂತ ಸೌಲಭ್ಯ ಸಿಗಬೇಕು ಅಂತ ಹೇಳುವಂಥದ್ದನ್ನು ನೀವು ಸಂಘದ ಮೂಲಕ ಕೇಳಬೇಕಾಗುತ್ತೆ. ಅದಕ್ಕೆ ಸಂಘಟನೆ ಬಹಳ ಮುಖ್ಯ. ನಮ್ಮ ಸಂಘಟನೆ ಬಹಳ ಜೋರಾಗಿ ಇರ್ಬೋದು, ಆದರೆ ಇಲ್ಲಿ ನೋಡುವಾಗ ನನಗೆ ಬಹಳ ಇದು ಆಶಾದಾಯಕವಾಗಿ ಕಾಣ್ತಾ ಇದೆ. ಇದಕ್ಕೆ ಅವ್ರು ಹೇಳಿದ್ರು, ಯಾವುದೋ ಕಾರ್ಯಾಗಾರ ಸಿಕ್ಕಿದ್ರೆ, ಇನ್ನೊಂದು ಸಿಕ್ಕಿದ್ರೆ, ಮತ್ತೊಂದು ಸಿಕ್ಕಿದ್ರೆ ಬರ್ತಿತ್ತು. ಅದು ಮುಖ್ಯ ಅಲ್ಲ. ನಾವು ಅವರನ್ನು ಅಪ್ರೋಚ್ ಆಗಬೇಕು. ಪ್ರತಿಯೊಬ್ಬರು ಸದಸ್ಯರು ಬರುವ ರೀತಿಯಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಯಾರ್ಯಾರಿಗೆ ಏನು ಅಂತ ಹೇಳಿಕೊಂಡು ಅವರು ಬರುವ ರೀತಿಯಲ್ಲಿ ಆಗಬೇಕು. ಇದು ಮುಂದಿನ ದಿನಗಳಲ್ಲಿ ಇದನ್ನು ಸಾಧನೆ ಮಾಡಬೇಕು. ನಮ್ಮ ಸಂಘ ಮಾಡಬೇಕು. ಸಂಘದ ಪದಾಧಿಕಾರಿಗಳೆಲ್ಲ ಬಹಳ ಸಾಮರ್ಥ್ಯ ಇರಬೇಕು. ಅವರು ಇದನ್ನೆಲ್ಲ ನಡೆಸಬೇಕು ಅಂತ ಕೇಳ್ತೇನೆ. ಅದರೊಟ್ಟಿಗೆ ನೋಡಿ, ನಿವೃತ್ತರು ಎಲ್ಲರೂ ಎಷ್ಟು ಇದರಲ್ಲಿ ಇದ್ದಾರೆ, ಪ್ರವರ್ತನೆಗಿಂತ ಹೆಚ್ಚು ಹುರುಪಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇದರಲ್ಲಿ ಭಾಗವಹಿಸ್ತಾರೆ. ಅವರು ಇವರಿಗೆ ಗೈಡೆನ್ಸ್ ಕೊಡಬೇಕು. ಎಲ್ಲರೂ ಇದರಲ್ಲಿ ಒಟ್ಟು ಸೇರಿ ಸಂಘಟನೆ ಬೆಳೀಬೇಕು ಅಂತ ನಾನು ಕೇಳಿಕೊಳ್ತೇನೆ. ನಮ್ಮ ಸರ್ಕಾರಿ ಶಾಲೆಗಳು ಬೇರೆ, ಅನುದಾನಿತ ಶಾಲೆಗಳು ಬೇರೆ ಆಗದೆ ಎರಡು ಒಟ್ಟಿಗೆ ಇದ್ದು ನಿಮ್ಮ ಸಂಘಟನೆ ಬಲಪಡಿಸಿಕೊಂಡು ಎಲ್ಲ ಹಕ್ಕುಗಳನ್ನು ಪಡಿಬೇಕು. ಯಾವುದೆಲ್ಲ ಸೌಲಭ್ಯಗಳು ಸಿಗ್ತವೆ ಅದನ್ನು ನಿಮ್ಮ ಹಕ್ಕು ಎಂಬುದಾಗಿ ಸಾಧಿಸಿ ಕೇಳಬೇಕು. ಅದರೊಟ್ಟಿಗೆ ನಿಮ್ಮ ಕರ್ತವ್ಯವನ್ನು ಮಾಡಿಕೊಂಡು ನಾವು ನಮ್ಮ ಕರ್ತವ್ಯದಲ್ಲಿ ಹಿಂದೆ ಇಲ್ಲ, ಆದರೆ ನಮ್ಮ ಹಕ್ಕನ್ನು ನಮಗೇನು ಸೌಲಭ್ಯ ಸಿಗ್ತದೆ ಇದೆಲ್ಲ ಸಿಗಲೇಬೇಕು ಎಂಬುದನ್ನು ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಬಲಪಡಿಸಿ ಅಂತ ಕೇಳಿಕೊಳ್ತೇನೆ. ನಮಗೆಲ್ಲರಿಗೂ ಒಳ್ಳೆಯದಾಗಿ ನಿವೃತ್ತರಿಗೆ ನಿವೃತ್ತಿ ಜೀವನ ಅಂತ ಹೇಳೋದಿಲ್ಲ ನಾನು. ಮುಂದಿನ ಅವರ ಜೀವನ ಇನ್ನೂ ಹೆಚ್ಚು ಚಟುವಟಿಕೆಗಳಿಂದ ಕೂಡಿರಲಿ, ಒಳ್ಳೆಯ ಕೆಲಸಗಳಿಂದ ಸಮಾಜಕ್ಕೆ ನಡೆಯಲಿ ಅಂತ ಕೇಳಿಕೊಳ್ತೇನೆ. ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ. ಸಮಯದ ಕೊರತೆ ಇದೆ, ನಮಗೆ ಅರಿವಾಗ್ತಾ ಇದೆ ನಾವು ಶಿಕ್ಷಕರು. ಆದರೆ ಈ ಸಂಘಟನೆ ಬಹುಶಃ ನಾನು ಇವತ್ತು ನನ್ನ ಶಾಲೆಯಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಗೆ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಇವತ್ತಿನ ದಿನ ನಮಗೆ ಇವತ್ತಿನಿಂದಲೇ ಶನಿವಾರ ಕ್ಲಾಸ್ ಪ್ರಾರಂಭ ಆಗಿದೆ, ಆದ ಕಾರಣ ನಮಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ವಿಚಾರವನ್ನೇ ಹೇಳಿದ್ರು. ಆದರೆ ಬಹುಶಃ ಅದು ಎಲ್ಲ ಕಡೆ ಸುತ್ತೋಲೆ ಬಂದಿರೋ ಗೊತ್ತಿಲ್ಲ. ಬಹುಶಃ ಇದೊಂದು ತೊಡಕಿನಿಂದ ನಮ್ಮ ಸಂಖ್ಯೆ ಇವತ್ತು ಕಡಿಮೆ ಆಗಿದೆ, ಸಹ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದನ್ನ ನಾನು ಅರ್ಥೈಸಿಕೊಳ್ತಾ ಇದ್ದೇನೆ. ಏನಿದೆ ಬಹಳ ಈ ಸಂಘ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಪೂರ್ಣ ಅನುಭವ ಪಡೆದವ ಇದ್ದವನ, ಅದು ಚುನಾವಣೆಗಳ ಕಾರ್ಯ ಇರಬಹುದು ಅಥವಾ ಶಿಕ್ಷಕರ ಕುಂದು ಕೊರತೆಗಳ ಅಥವಾ ಸಮಸ್ಯೆಗಳನ್ನ ಎದುರಿಸುವ ವಿಚಾರದಲ್ಲಿ ಅಥವಾ ಅವರ ಏನು ಬೇಕಗಳನ್ನ ವಿಚಾರಿಸುವಲ್ಲಿ ನಾವು ಏನ್ ಮಾಡ್ತೇವೆ ಅನ್ನೋದನ್ನ ಕೆಲವು ಪ್ರಮುಖ ಸಂಘಟಕರಂತೂ ಆರ್ನಿಷ್ಠೆ ಆಗಿರ್ಬೋದು. ಅದರಲ್ಲಿ ಸಂಘದ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಯವರಿರ್ಬೋದು, ಹಾಗೆ ಇನ್ನು ಕೆಲವು ಪದಾಧಿಕಾರಿಗಳು ಅವರ ಜೊತೆಗೆ ಅನ್ಯೋನ್ಯವಾಗಿ ದುಡಿದವರು ನನ್ನ ಸ್ನೇಹಿತ. ಈ ನೆಲೆಯಲ್ಲಿ ಖಂಡಿತ ಸಂಘ ಬಹಳಷ್ಟು ಶ್ರಮಿಸ್ತಾ ಇದೆ ಶಿಕ್ಷಕರ ಸಮಸ್ಯೆಗಳಿಗಾಗಿ, ಶಿಕ್ಷಕರ ಅಭಿವೃದ್ಧಿಗಾಗಿ. ಈ ದಿನ ನಮ್ಮ ಇಷ್ಟು ವಿಶ್ರಾಂತ ಶಿಕ್ಷಕರನ್ನ ಈ ವೇದಿಕೆಗೆ ಕರೆದು ಈ ಸಂಘದ ವತಿಯಿಂದ ನಮ್ಮೊಂದು ಇಲ್ಲಿ ಎಲ್ಲರ ಗಣ್ಯರ ಉಪಸ್ಥಿತಿಯ
ಎಲ್ಲಿ ನಮ್ಮನ್ನು ಸನ್ಮಾನಿಸಿದಿರಿ. ನಾನು ಈ ನಿಮ್ಮ ಅಥವಾ ನಮ್ಮ ಸಂಘದ ಈ ಮಹತ್ ಕಾರ್ಯವನ್ನ ನಾನು ಎಲ್ಲರ ಪರವಾಗಿ ಕೊಂಡಾಡ್ತಾ ಇದ್ದೇನೆ. ಅವರೆಲ್ಲರಿಗೂ ಶಿಕ್ಷಕರ ಸಂಘಕ್ಕೆ ನಾವು ಆಭಾರಿಗಳಾಗಿದ್ದೇವೆ. ತಾವು ತನ್ನ ಸೇವಾವಧಿಯಲ್ಲಿ ಅದೆಷ್ಟೋ ಕೆಲಸಗಳನ್ನ ಮಾಡಿಕೊಂಡು ನಿವೃತ್ತಿಯ ಬಳಿಕ ಅಲ್ಲಿಗೆ ನಮ್ಮ ಜೀವನ ಅಥವಾ ಶಿಕ್ಷಣ ಅಥವಾ ನಮ್ಮ ಮುಂದಿನ ಜೀವನ ಕುಂಠಿತ ಆಗಿದೆ ಅನ್ನೋದಿನ್ನಲ್ಲ. ನಿವೃತ್ತಿಯ ಬಳಿಕೆಯು ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಕಂಡ್ರೂ ಸಹ ಯಾರು ಆಸಕ್ತಿದಾಯಕನಾದಂಥ ಉತ್ಸುಕನಾದಂಥ ಅಧ್ಯಾಪಕನಿಗೆ ಸಮಾಜ ಅಲ್ಲಿಗೆ ಬೇಕಾದಷ್ಟು ವಿಶಾಲತೆ ಸೇವೆ ಮಾಡಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ನಮಗೆ ನಿವೃತ್ತಿಯ ಬಹುಶಃ ಪರಿಕಲ್ಪನೆಯು ನಮಗೆ ಬರುವುದಿಲ್ಲ. ಹಾಗೂ ಇನ್ನು ನಾವು ಬಹುಶಃ ವೃತ್ತಿಯಿಂದ ನಾವು ನಿವೃತ್ತರಾದರೂ ಉಳಿದ ಪ್ರವೃತ್ತಿಯಿಂದಲೂ ಮುಂದುವರಿಬಹುದು. ಮಾತ್ರವಲ್ಲ, ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ತಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಬಹುದು ಅಂತ ಹೇಳ್ತಾ ನಾನು ಈ ದಿನ ನಮ್ಮನ್ನ ಇಷ್ಟು ಜನ ವಿಶ್ರಾಂತ ಶಿಕ್ಷಕರನ್ನ ಈ ವೇದಿಕೆಗೆ ಕರೆದು ಎಲ್ಲರಿಗೂ ಈ ಸನ್ಮಾನವನ್ನು ಮಾಡಿ ಗೌರವವನ್ನು ಕೊಟ್ಟಂತ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಇಂದ ಕಾರ್ಯ ಮುಂದಿನ ವರ್ಷಗಳಲ್ಲಿಯೂ ಇನ್ನೂ ಹೆಚ್ಚು ಆಗ್ತಾ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀನಿ. ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀ ಗೋವಿಂದ ಮಡಿವಾಳ ಸರ್, ಪ್ರಭಾರ ಪ್ರವಾಚಕರು, ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು. ಸರ್, ತಾವು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಿ. ಕಬೀರ್ದಾಸ್ ಒಂದು ಕಡೆ ಒಂದು ದೋಹೆಯಲ್ಲಿ ಹೇಳ್ತಾರೆ, ಹಿಂದಿ ಪ್ರಾಚೀನ ಭಾರತದ ಹಿಂದಿ ಕವಿಯಲ್ಲಿ ಅಗ್ರಗಣ್ಯ ಕವಿ ಅಂತ ಹೇಳುವಂತ ಒಬ್ಬ ಕವಿ ಕಬೀರ್ದಾಸ್. सब धरती कागज का मुंह लेकिन सब बन रहा है, सात समुद्र की वसीलों को भी गुरु गुण लिखा लिखा कहता है. ನಾವೆಲ್ಲರೂ ಸಹ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಬರುವಾಗ ಇದನ್ನು ಕಲ್ತು ಬಂದಿರ್ತೀವಿ. ಮೋಸ್ಟ್ ಮಾರ್ಗವಾಗಿ ಅಷ್ಟೇ ನಾನು ಜ್ಞಾಪಿಸ್ತೇನೆ. ಈ ಸಂದರ್ಭಕ್ಕೆ ಬಹಳ ಸೂಕ್ತ ಆ ದೋಹೆ ಅಂತ ನನಗೆ ಅನಿಸ್ತದೆ. सब धरती कागज का मुंह लेकिन सब बन रहा है. ಆ ಕವಿ ತನ್ನ ಗುರುವಿನ ಗುಣವನ್ನು ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತನ್ನ ಗುರುವಿನ ಗುಣವನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ ಅವರು ನನಗೆ ಏನೇನು ಉಪಕಾರ ಮಾಡಿದ್ರು ಅಂತ ಹೇಳ್ಕೊಂಡು ಅದನ್ನು ಬರಲಿಕ್ಕೆ ಪ್ರಯತ್ನಿಸುವಂತ ಆ ಕವಿ, ಮಹಾನ್ ಕವಿಯವರು ಅವ್ರು ಹೇಳ್ತಾರೆ, ಸಬ್ ಧರತಿ ಕಾಗಜ ಧರತಿಯ ಭೂಮಿ, ಇಡೀ ಭೂಮಿಯನ್ನು ಇರಿಸಿ ನಾನು ಕಾಗದ ಮಾಡಿದ್ರೆ ಲೇಖನಿ ಸಬ್ ಬಂದ್ರಾಗ ಭೂಮಿಯಲ್ಲಿರೋದು ಎಲ್ಲ ಗಿಡ ಮರಗಳನ್ನೆಲ್ಲ ಲೇಖನಿ ಮಾಡಿ ಸಾತ್ ಸಮುದ್ರಕ್ಕೆ ಮಸಿದವು, 7 ಸಮುದ್ರಗಳ ನೀರನ್ನ ನಾನು ಮಸಿ ಮಾಡಿ ಶಾಯಿ ಮಾಡಿದ್ರು. ಸಬ್ ಧರತಿ ಕಾಗಜ ಲೇಖನಿ ಸಬ್ ಬಂದ್ರಾಗ ಸಾತ್ ಸಮುದ್ರಕ್ಕೆ ಮಸಿದವು ತೋ ಭಿ ಗುರು ಗುಣ ಲಿಖಾ ಜಾಯ. ಆದರೂ ಸಹ ಅದನ್ನ ಗುರುವಿನ ಗುಣವನ್ನು ಬರಲಿಕ್ಕೆ ಆಗಲಿಲ್ಲ. ಅಂತಹ ಮಹಾನ್ ಚೇತನದ ಗುರು ಹೇಳ್ತಾರೆ. ಇದು ಸಾಧಾರಣವಾಗಿ ನಾವೆಲ್ಲರೂ ಸಹ ಶಿಕ್ಷಕರು ನೆನಪಿಟ್ಕೊಳ್ಬೇಕಾದ್ರೆ, ಯಾಕಂದ್ರೆ ನಮ್ಮ ಅಸ್ತಿತ್ವ ನಮ್ಮ ಯಾವ ಸ್ಥಾನದಲ್ಲಿ ಇದ್ದವರು. ಈಗಿನ ಕಾಲಕ್ಕೆ ಗುರು ಅನ್ನುವಂಥ ಪದ ಹೋಗಿ ನಾವು ಗುರು ಲಘುವಾಗಿರ್ಬೋದು, ಅದು ಬೇರೆ ವಿಚಾರ. ಅದು ಗುರು, ಅದು ಶಿಕ್ಷಕ, ಬಹಳ ಒಂದು ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿ ಗುರುವಾಗಲು ಸಾಧ್ಯ ಆಗುತ್ತೆ. ಶಿಕ್ಷಕ ವೃತ್ತಿಗೆ ಬಂದವರು ಕಾಲಕ್ರಮೇಣ ಗುರುವಾಗಿ ಮಾತನಾಡುವಂಥದ್ದು ಅದು ಬಹಳ ಶ್ರೇಷ್ಠವಾದದ್ದು. ಇವಾಗಲೂ ನಾವು ಇಷ್ಟು ಮಂದಿ ನಾವೆಲ್ಲರೂ ಸಹ ಆ ಶಿಕ್ಷಕ ವೃತ್ತಿಯಲ್ಲಿರ್ಬೋದು. ನಮ್ಮಲ್ಲಿ ಎಷ್ಟು ಜನರನ್ನ ನಾವು ಗುರುಗಳಂತ ಹೇಳಿ ನಮ್ಮ ವಿದ್ಯಾರ್ಥಿಗಳು ಕರೀತಾರೆ ಅನ್ನೋದು ವಿಶ್ಲೇಷಣೆ ಮಾಡಿದ್ರೆ ನಮ್ಮ ಸ್ಥಾನವನ್ನು ಗೊತ್ತಾಗ್ತದೆ. ಅಂತಹ ದೊಡ್ಡ ಕವಿ, ಆತನೇ ಶ್ರೇಷ್ಠ ಗುರು ಅಂತ ನಾನು ಹೇಳೋ ಕವಿದಾಸ್, ಅವರ ಗುರು ಇನ್ನೂ ಮಹಾನ್ ಅಂತ ಹೇಳುವಂತ ಪರಿಸ್ಥಿತಿ ಇರುವಾಗ ನಾವು ಒಮ್ಮೆ ಯೋಚನೆ ಮಾಡಬೇಕು. ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಿದ್ದಾಗ್ತದೆ. ಈ ಒಂದು ಬಾಯ್ಪಾಠ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಹಾಗಾಗಿ ಎಲ್ಲರೂ ಸಹ ತಿಳ್ಕೋಬೇಕಾದ ವಿಷಯ ಹೇಳಿದ್ರೆ, ಒಬ್ಬ ಶಿಷ್ಯನ ಜೀವನದಲ್ಲಿ ಗುರುವಿನ ಸ್ಥಾನ ಬಹಳ ಪ್ರಮುಖವಾದ. ತಂದೆ ತಾಯಿಯನ್ನು ಬಿಟ್ಟರೆ ನೆಕ್ಸ್ಟ್ ಅವರೇ. ಇನ್ನೊಂದು ಕಡೆ ಹೇಳ್ತಾರೆ, ಗುರು ಗೋವಿಂದ ದೋ ಕಡೆ ಕಾಕೆ ನಾಲ್ಕು ಪಾಯ. ಅದೇ ಕಬೀರ್ದಾಸ್ ಹೇಳುವಂತ ಮಾತು. ಗುರು
ಗೋವಿಂದ ಅಂದ್ರೆ ಭಗವಾನ್. ಗೋವು ಕಡೆ ಎಕಾಏಕಿ ನನ್ನ ಎದುರುಗಡೆ ನಿಂತರೆ ಯಾರ ಕಾಲಿಗೆ ನಾನು ಮೊದಲು ನಮಸ್ಕರಿಸಬೇಕು ಅಂತ ಕಾಕೆ ನಾನು ಯಾರ ಕಾಲಿಗೆ ನಾನು ನಮಸ್ಕರಿಸಬೇಕು ಮೊದಲು ನಮಸ್ಕರಿಸುವ ಸಾಧಾರಣವಾಗಿ ಶ್ರೇಷ್ಠ ವ್ಯಕ್ತಿಗೆ ಅಥವಾ ನಮ್ಮ ದೊಡ್ಡವರಿಗೆ ಅನ್ನುವಂಥ ಪದ್ಧತಿ ನಮ್ಮದು ಭಾರತ ಸಂಸ್ಕೃತಿ. ಗುರು ಗೋವಿಂದ ಗೋವು ಕಡೆ ಕಾಕೆ ನಾನು ಬಲಿಹಾರಿ ಗುರು ಆಜ್ಞೆ ಗೋವಿಂದ ದಿವದಿಕ್ಕಾಯ ಹೇಳ್ತಾರೆ. ಹಾಗಾಗಿ ಗುರುವಿಗೆ ಹೇಳ್ತಾರೆ ಅವರು, ಗುರುವೇ ಆ ಭಗವಂತನನ್ನು ನೋಡ್ಲಿಕ್ಕೆ ನೀನು ನಾವು ಹೇಳಿಕೊಟ್ಟವನ್ನೇ ನೀನು, ಹಾಗಾಗಿ ನೀನೇ ಶ್ರೇಷ್ಠ ಅವರಿಗಿಂತ, ಹಾಗಾಗಿ ಮೊದಲು ನಿನ್ನ ಕಾಲಿಗೆ ನಾನು ನಮಸ್ಕರಿಸಿದ್ರು ಅಂತ ಮಾತಾಡೋದು ಕಬೀರದಾಸ್ ಗೋವಿಂದ ಬರೆದಿದ್ದಾರೆ. ಗುರು ಗೋವಿಂದ ಗೋವು ಕಡೆ ಕಾಕೆ ನಾವು ಕಾಕೆ ಕಿಸ್ಕಿ ಅವನು ಬಲಿಹಾರಿ ಗುರು ಆಜ್ಞೆ ಗೋವಿಂದ ದಿವೋ ಬರ್ತಾರೆ. ನೀವೇ ಹೇಳಿಕೊಟ್ಟು ನನಗೆ ಆ ದೇವರನ್ನ ನೋಡ್ಲಿಕ್ಕೆ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ದಾರಿ ತೋರಿಸ್ಕೊಟ್ಟವರೇ ತಾವು, ಹಾಗಾಗಿ ಮೊದಲು ನಿಮ್ಮ ಕಾಲಿಗೆ ನಾನು ನಮಸ್ಕರಿಸ್ತೇನೆ ಅಂತ ಮಾತಾಡ್ತಾರೆ. ಇವೆರಡನ್ನು ಬಿಟ್ಕೊಳ್ಬೇಕಾಗುವ ವಿದ್ಯಾರ್ಥಿಗಳು ನಮ್ಮನ್ನ ಆ ರೀತಿ ಪೂಜ್ಯ ಭಾವನೆಯಲ್ಲಿ ನಮ್ಮನ್ನ ಅವರು ಗುರುತಿಸಿ ನಮ್ಮನ್ನ ಅವರು ಹಾಗೆ ಸೇವೆ ಮಾಡುವ ರೀತಿಯ ಒಂದು ಅವಕಾಶ ನಾವೇ ಮಾಡಿಕೊಡ್ಬೇಕಾದ್ರೆ ಆ ಒಂದು ಮೇಲ್ಮಟ್ಟಕ್ಕೆ ಹೋಗ್ಬೇಕಂತಾನೆ ಬರ್ತದೆ. ಆಗ್ಲೇ ಹೇಳಿದೆ ನಾನು ಶಿಕ್ಷಕ ನಿಜವಾಗಿ ಗುರುವಾಗಿ ಪರಿವರ್ತನೆ ಆಗಬೇಕು ಅಂತ. ಶಿಕ್ಷಕನಾಗಿ ರಿಟೈರ್ ಆದ್ರೆ ಸಾರ್ಥಕ ಆಗೋದಿಲ್ಲ, ಏನೋ ಅಪೂರ್ಣತೆ ಕಾಣಿಸ್ತದೆ ನನ್ನ ಪ್ರಕಾರ. 4 ಮಂದಿ ಶಿಷ್ಯರು ಈಗ ನಮ್ಮ ಅರವಿಂದರಿಗೆ ಅವರ ಶಿಷ್ಯ ಹೇಳಿದ ಹಾಗೆ ಹಲವಾರು ಮಂದಿ ನಮಗೆ ಬೇಕು, ನಮ್ಮ ಅಭಿಮಾನಿಗಳು ಇರಬೇಕು, ನಮ್ಮ ಹತ್ರ ಕೆಲವು ತಂತ್ರ ಹೋದವರು ಇರಬೇಕು, ಜನ ಪಡ್ಕೊಂಡವರು ಇರಬೇಕು. ಈ ಹಿಂದೆ ನಾನು ಮೂಡಿದ ಜೀವಾಗಿದ್ದಾಗ ಒಮ್ಮೆ ಒಬ್ಬ ತಾಯಿ ಬಂದು ನನ್ನ ಹತ್ರ, ಸರ್ ನಮ್ಮ ಒಬ್ಬ ಮಗ ಅವನ ಅಂಗವಿಕಲ, ಶಾಲೆಯಿಂದ ಡಿಸಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ, ಅವನು ಇಲ್ಲಿ ಎಲ್ಲಾದ್ರೂ ಒಂದು ಶಾಲೆ ಆ ಶಾಲೆ ಬಿಟ್ಟು ಬೇರೆ ಒಂದು ಶಾಲೆ ನಾನು ಸ್ವೀಟ್ ಮಾಡಿಸ್ಬಿಡಿ ಸರ್, ಅವನಿಗೆ ಓದಿಸ್ಬೇಕಂತಿದೆ, ನಮಗೆ ಅದು ಕಷ್ಟಲ್ಲ ಸಾಮರ್ಥ್ಯ ಇಲ್ಲ, ಶಾಲೆ ಆ ಶಾಲೆ ಬೇಡ ಅಂತ. ಇಲ್ಲ ಯಾಕೆ ಡಿಸಿ ಕೊಟ್ಟು ನಾನು ನೋಡ್ತೇನೆ, ಅದೇ ಶಾಲೆಯಲ್ಲಿ ನಿಮ್ಗೆ ರಿಅಡ್ಮಿಷನ್ ಮಾಡ್ತೀನಿ, ಬೇಡ ಆ ಶಾಲೆಯಲ್ಲಿ. ನನ್ನ ಮಗು ಅಂಗವಿಕಲ ಮಗುವನ್ನು ಗೊತ್ತಿದ್ರು ಸಮೇತ ಅವರಿಗೆ ಡಿಸಿ ಕೊಟ್ಟು ಕಳಿಸಿದ್ರು, ಒಂದು ಮಾತು ಹೇಳಿಲ್ಲ ಅವರು. ಯಾಕಂದ್ರೆ ಮುಂದೆ SSLC ರಿಸಲ್ಟ್ 100% ಬರಬೇಕು ಅಥವಾ ಹೈ ರಿಸಲ್ಟ್ ಬರಬೇಕು ಅನ್ನೋ ಆಸೆಯಿಂದ ಈ ಮಗುವನ್ನು ಬಲಿ ಹಾಕಿದ್ರು. ನನಗೆ ತಕ್ಷಣ ನೆನಪಾದ್ದು ನಮ್ಮ ಅಶೋಕ್ ಕುಮಾರ್ ಇಲ್ಲಿದ್ದಾರೆ, ನಿವೃತ್ತ ಶಿಕ್ಷಕರು, ಹೆಡ್ ಮಾಸ್ಟರ್, ಮೂಡಿಬಿದ್ರೆ BEO, ಮಂಗಳೂರು ದಕ್ಷಿಣ ವಲಯದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಫೋನ್ ಮಾಡಿ ಮಾತಾಡಿದ್ರು. ನಮ್ಮಲ್ಲೊಬ್ಬ ಹುಡುಗ ಇದ್ದಾನೆ, ಅವನು ನಿಮ್ಮ ಶಾಲೆ ಸೇರಿಸ್ಕೊಳ್ಬೇಕು, ನಾವೆಲ್ಲರೂ ನೋಡ್ಬೇಕಾದ ಶಾಲೆ ಅದು SDM ಅವ್ರದ್ದು ಮಂಗಳೂರಲ್ಲಿ ಸಮಗ್ರ ಶಾಲೆ, ಪ್ರತಿಯೊಬ್ಬರು ಶಿಕ್ಷಕರು ಕೊಡ್ಬೇಕಾದ ಶಾಲೆ. ನಾನು ಮೊದಲಿನ ಪರಿಚಯ ಇವಾಗಿದೆ ಅಂತ ಪರಿಚಯ ಇತ್ತು, ಅದೇ ನಮ್ಮದಲ್ಲಿ ಫೋನ್ ಮಾಡಿದ್ದೆ. ಅವ್ರು ತಕ್ಷಣ ಒಪ್ಪಿದ್ರು. ಮೂಡಬಿದ್ರಿಯಿಂದ ಆ ಮಗು ಇಲ್ಲಿಗೆ ಮಂಗಳ ಜೊತೆಗೆ ಒಮ್ಮನ ಜೊತೆಗೆ ಡೈಲಿ ಹೋಗಿ SSLC ರಿಸಲ್ಟ್ ಬಂತು. ಆ ತಾಯಿಗೆ ನನಗೆ ಫೋನ್ ಮಾಡಿ ಮಾತಾಡಬೇಕಂತಿದ್ದು, ನಾನು ಅವಾಗಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದ್ದೆ, ನಾನು ಏನು ಸಿಗಲಿಲ್ಲ ಅವರಿಗೆ. ಇವ್ರ ಮೂಲಕ ಫೋನ್ ಮಾಡಿಸಿದ್ರು, ಹೆಡ್ ಮಾಸ್ಟರ್ ಮೂಲಕ ಫೋನ್ ಮಾಡಿ ಮಾತಾಡಿಸಿದ್ರು ಅವರು. ಸರ್ ನೀವು ತುಂಬ ಉಪಕಾರ ಮಾಡಿದೆ. ಇವ್ರು ಹೇಳ್ತಾರೆ, ಅವ್ರಿಗೆ ಫಸ್ಟ್ ಕ್ಲಾಸ್ ಬಂದ. ಗುರು ಯಾರು ಗುರು ಅಂತ? ಗುರು ಲಘುವಾಗದೇ ಇಲ್ಲಿ ಸಾಧ್ಯವಾಗಿ ಈ ಥರ ಮಾಡಿದ್ರು ಹೆಡ್ ಮಾಸ್ಟರ್ಗಳು. ತಾಯಿ ಹತ್ರ ಅಥವಾ ಮಗುವಿನ ಹತ್ರ ಕೇಳದೇನೆ ಅಪೇಕ್ಷೆ ಪಡೆದಿದ್ದು ಸಮೇತ ಡಿಸಿ ಕೊಟ್ಟು ಕಳಿಸುವಂತಹ ಮುಖ್ಯ ಶಿಕ್ಷಕರು. ಎಂಥದೇ ಸನ್ನಿವೇಶ ಇದ್ದು ಗೊತ್ತಿಲ್ಲ, ಆದ್ರೂ ಸಮೇತ ಮಗುವನ್ನ ಶಾಲೆಗೆ ಸೇರಿಸಿಕೊಂಡು ವಿದ್ಯಾಭ್ಯಾಸ ಕೊಡಿಸುವಂತಹ ಒಂದು ಶಿಕ್ಷಕ ಸಮುದಾಯ ಯಾರು ಇವಾಗ. ಹಾಗಾಗಿ ಅಷ್ಟು ಸುಲಭ ಇಲ್ಲ ಅಂತ ಒಂದು ಒಳ್ಳೆಯ ಸಾಧನೆಯನ್ನು ನಾನು ಅಶೋಕ್ ಕುಮಾರ್ ನೋಡಿದೆ. ಹಾಗಾಗಿ ಅವರನ್ನು ನನಗೆ ಇವತ್ತು ಸನ್ಮಾನ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ನೋಡಿದ್ದು ಬಹಳ ಸಂತೋಷ ಆಯಿತು. ಹಾಗೆ ಒಬ್ಬೊಬ್ಬರು ವೈಯಕ್ತಿಕ ಪರಿಚಯ ನನಗೆ ಎಲ್ಲರೂ ಸಹ ನಾನು ನಿಮ್ಮ ಜೊತೆ ಇಂಟರಾಕ್ಷನ್ ಮಾಡಿದವರು. ಮಂಗಳೂರು ತಾಲೂಕು BEO ಆಗಿ 2 ಬಾರಿ BEO ಆಗಿದೆ. ಬಹಳ ಸಂತೋಷ. ನಿಮ್ಮನ್ನೆಲ್ಲ ನೋಡಿದ್ದು ಒಂದು ಬಹಳ ಆತ್ಮೀಯತೆ ಕುಟುಂಬದ ನೋಡೋದಾಗಿದೆ. ಆ ಥರ ಆ್ಯಕ್ಚುಲಿ ನಾನು ಕಾರ್ಯಕ್ರಮದ ಬರುವುದಲ್ಲ, ಆ ಪ್ರಿನ್ಸಿಪಾಲ್ ಚಾರ್ಜಲ್ಲಿದ್ದವರು ಏನೋ ಸ್ವಲ್ಪ ಬೇರೆ ಕೆಲಸ ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ರೀಡರ್ ಸಿಕ್ಕಿದೆ ಅಂತ ಒಂದು ಸಮೇತ ಬರೋದಿಲ್ಲ ಹೇಳಿದ್ರು. ಆಮೇಲೆ ನೀವು BDC ನನಗೆ ಫೋನ್ ಮಾಡಿ ಹೇಳಿದ್ರು, ಕಾಲೇಜಲ್ಲಿ ಯಾವ ಕಾರ್ಯಕ್ರಮ ಅಂತ ಆಯ್ತು ಅಂತ ಹೇಳಿ ಬಂದಿದ್ದರಿಂದ ನನಗೆ ತುಂಬ ಲಾಭ ಆಯಿತು, ತುಂಬ ಪ್ರಯೋಜನ ಆಯಿತು, ತುಂಬ ಬಂಧುಗಳನ್ನ ನೋಡಿದಂಥ ಅನುಭವ ಆಯಿತು, ಖುಷಿ ಆಯಿತು. ನನಗೆ ಸಮಯ ಸದ್ವಿನಿಯೋಗ ಆಯಿತು ಅಂತ ಹೇಳಿ ಸಂತೋಷ ಪಡ್ತೇನೆ, ಬಹಳ ಸಂತೋಷ ಆಯಿತು. ನಾವೆಲ್ಲ ಇರುವಾಗ ನಮ್ಮ ಶಾಲೆಯಲ್ಲಿ ಆ ಒಂದು ಸರ್ಕಾರಿಯನ್ನು ಮಾಡ್ಕೊಂಡು ಹೋಗಬೇಕು.
ಯಾರು ಅವರೊಬ್ಬರು ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಹಾಗೆ ಸಾಕಷ್ಟು ಉದಾಹರಣೆ ಕೊಡಲಿಕ್ಕೆ ನಾನು ಬೇಕಾದಷ್ಟಿದೆ ಉದಾಹರಣೆಗಳೆಲ್ಲ ಸಹ. ಎಲ್ಲ ಶಾಲೆಗಳು ಸಹ ನಮ್ಮ ದಕ್ಷಿಣ ಒಂದು ತಾಲೂಕಿನ ಶಾಲೆಗಳಲ್ಲಿ ನಾರ್ತ್ ಸೌತ್ ಮಾಡಲಿಕ್ಕೆ ನಾನೇ ಆವಾಗ ಹಾಕಿದ್ದೆ. ಯಾಕಂದ್ರೆ ಒಂದು ತಾಲೂಕಿನ BO ಆಗಿದ್ದಾಗ 480 ಶಾಲೆಗಳು, ಒಂದು ಸಿಟಿಯ BOಗೆ 112 ಶಾಲೆ, ಮೂಡಬಿದ್ರೆ BOಗೆ 117 ಶಾಲೆ. ಸ್ಟಾಫ್ ಎಲ್ಲ ಅಷ್ಟೇ, ಕೆಲಸ ಮಾತ್ರ ಒಂದು ತಾಲೂಕು BO ಜಾಸ್ತಿ ಇತ್ತು. ಹಾಗಾಗಿ ನಾನು ಅದನ್ನೆಲ್ಲ ಸಪೋರ್ಟ್ ಮಾಡಿ ಅವಳಿಗೆಲ್ಲ BOಗಳನ್ನು ವರ್ಕ್ ಮಾಡಿ ನಮ್ಮ ಎಲ್ಲ ಶಿಕ್ಷಕ ಸಂಘದವರನ್ನೆಲ್ಲ ವರ್ಕ್ ಮಾಡಿಸಿ ನಾರ್ತ್ ಸೌತ್ ಮಾಡಲಿಕ್ಕೆ ಅಂತ ಹೇಳಿ ವರ್ಕ್ ಮಾಡಿದ್ವಿ. ನಾರ್ತ್ ಸೌತ್ ಮತ್ತು ಮೂಡಬಿದ್ರೆಯಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟಿಗೆ ತಾಲೂಕು ಪಂಚಾಯತ್ ಪಾಸ್ ಆಯಿತು. ಆಮೇಲೆ ನನಗೂ ಟ್ರಾನ್ಸ್ಫರ್ ಆಯಿತು. ನಾನು ಇಲ್ಲಿಗೆ ಬಂದೆ. ಮತ್ತೆ ಮಧ್ಯದಲ್ಲಿ ಯಾರೋ ಒಂದು ಕೈ ಹಾಕಿ ಮಂಗಳೂರು ಸಿಟಿ ಏರಿಯಾ ಮಂಗಳೂರು ಸಿಟಿ ಇತ್ತು ಮೊದಲು. ಆ ಬಗ್ಗೆ ಉಳ್ಳಾಳ ಹೋಬಳಿಯನ್ನು ಸೇರಿಸುವಂತ ಪ್ಲ್ಯಾನ್ ಮಾಡಿಕೊಟ್ಟಿದ್ವಿ. ಈಗ ಮಂಗಳೂರು ಸಿಟಿನೇ ಬ್ರೇಕ್ ಮಾಡಿ ಮಂಗಳೂರು ನಾರ್ಕಲ್ಲಿ ಯಾವ್ದು ಸೌತಲ್ಲಿ ಯಾವ್ದು ಹೊರಗೆ ಬಂದಿದ್ದೀವಿ ಹೌದಾ. ಹಾಗಾಗಿ ಅದೊಂದು ಆ ಟೈಮ್ನಲ್ಲಿ ನಿಮ್ಮನ್ನೆಲ್ಲ ಜೊತೆ ಮಾತಾಡಿ ನನಗೆ ಒಳ್ಳೆ ಅನುಭವ ಇರುವುದು ಮತ್ತು ಒಳ್ಳೆಯ ಒಂದು ಸಂಬಂಧ ಇರುವುದನ್ನು ನಾನು ನೀವು ಸಹ ಸ್ಮರಿಸಿಕೊಳ್ತೇನೆ. ಈ ಶಿಕ್ಷಕರ ಸಂಘ ಒಂದು ಬೇಕಿತ್ತು ಖಂಡಿತವಾಗಿ. ನಾನು ಆವಾಗ ನಾವು ಸ್ಕೌಟ್ ಭವನದಲ್ಲಿ ಮೀಟಿಂಗ್ ಮಾಡ್ತಿದ್ವಿ. ಬೆಳಗ್ಗೆಯಿಂದ ಸುಮಾರು ಮಧ್ಯಾಹ್ನ ತನಕ ಮೀಟಿಂಗ್ ಮಾಡಿದ್ರು. ಟೀಚರ್ಸ್ಗೆ ಒಂದು ದೊಡ್ಡ ಚಹಾ ಕೊಡಲಿಕ್ಕೆ ಸಮೇತ ನಮಗೆ ಸಾಮರ್ಥ್ಯ ಇರಲಿಲ್ಲ. ಹೈಸ್ಕೂಲ್ ಹೆಡ್ ಮಾಸ್ಟರ್ ಸಂಘ ಸಹ ಇರಲಿಲ್ಲ ಒಂದು ತಾಲೂಕು ಬ್ಲಾಕ್ನಲ್ಲಿ. ನಾನು ಸುಮಾರು ಪ್ರಯತ್ನ ಮಾಡಿದ್ದೆ. ಅವರು ಮಂಗಳೂರು ಸಿಟಿ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಆ್ಯಂಡ್ BU ಕಾಲೇಜ್ ಪ್ರಿನ್ಸಿಪಾಲ್ ಅಸೋಸಿಯೇಷನ್ ಅಂತಿತ್ತು. ಅದಕ್ಕೆಲ್ಲ ಹೋಗಿ ಕೊಟ್ಟಿದ್ದು ನಮ್ಮದೇ ಸಪ್ರೇಟ್ ಮಾಡೋದು. ನಾನು ಶ್ರೀಪತಿ ಉಸ್ಮಾನ್ ಅವರಿಗೆ ನಮ್ಮದೇ ಸಂಘ ಮಾಡುವ, ಸಬ್ಸ್ಟಿಟ್ಯೂಟ್ ಸಂಘ ಮಾಡುವ. ಇವಾಗ ಹೆಡ್ ಮಾಸ್ಟರ್ ಕಾರ್ಯ ಹೆಡ್ ಮಾಸ್ಟರ್ ಸಂಘ ಮಾಡೋದು ಒಪ್ಪಿಲ್ಲ. ಈಗೇನೋ ಆಗಿಬಿಟ್ಟು ನೋಡಿ, ನಾರ್ತಿಗೊಂದು ಸೌತಿಗೊಂದು ಮೂಡುಬಿದ್ರಿಗೊಂದು ಈ ಸಂಘ ಮಾಡಿಕೊಂಡಿದ್ವಿ. ಇದು ಇರಲಿ ಮುಂದುವರಿಗೆ ಹಾಕಿ ತುಂಬ ಇಷ್ಟಪಡ್ತೇನೆ. ಬೇಕಾಗುತ್ತೆ ಸಂಘಟನೆ, ಬೇಕಾಗುತ್ತೆ ಸಂಘಟನೆ ಇದ್ದಿದ್ದೆ. ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ತುಂಬ ಅನ್ಯಾಯ ಮಾಡಿಬಿಟ್ಟೆ. ಅಧಿಕಾರಿಗಳು ಮೇಲವರು ಕಚೇರಿಯವರ ಅಲ್ಲಿ ಕರ್ಮಚಾರಿಗಳು ಒಂದೆಲ್ಲೊಂದು ತೊಂದರೆ ನೋಡಿದ್ದೀವಿ. ಅದನ್ನು ಸಹ ಅನುಭವಿಸಿದ್ವಿ. ನಿಮ್ಮ ಈಗ ಕುಲಾದಂತ ಸಾಕಷ್ಟು ಅನುಭವಿಸುವುದಿಲ್ಲ. ಮೊನ್ನೆ ಅವ್ರಿಗೆ ರಿಟೈರ್ ಆಗಿಲ್ಲ ನನ್ನ ಮಾತಾಡಿದ್ರು. ಸುಮಾರು ಅನುಭವಿಸಿದ್ರು. ಏನೇನು ಮಾಡೋದು ಸರ್ ಹೀಗೆಲ್ಲ ಸಿಗ್ತಾಯಿಲ್ಲ. ಅವರು ರಿಟೈರ್ ಆಗಿ ಹೋಗುವಾಗ ನಮ್ಮ ಶಿಕ್ಷಕರನ್ನು ನಾವು ಇಲಾಖೆ ಬಹಳ ಸಂತೋಷದಿಂದ ಬೀಳ್ಕೊಟ್ಟು ಕಳಿಸ್ಬೇಕು. ಅವ್ರಿಗೆ ಕೊಡ್ಬೇಕಾದ ಸಂಬಳ ಹಾಕಿದ್ದನ್ನೆಲ್ಲ ಕೊಡಬೇಕು. ಪೆನ್ಷನ್ ಅವರಿಗೆ ರಿಟೈರ್ ಆದ ಟೈಮಲ್ಲಿ ಆ ತಿಂಗಳು ಸಿಗುವ ಹಾಗೆ ಮಾಡಬೇಕಾದ ಜವಾಬ್ದಾರಿ ಅಧಿಕಾರಿಗಳನ್ನು ಅದನ್ನು ಮಾಡೋದೇ ಬಾಕಿ ಇಟ್ಟು ಅವ್ರು ಪರ್ದಾಟವಾಗಿ ಮಾಡಬೇಕು. ನೀವು ಸೆಟ್ಲಾಗಿ ಈಗ ಪೆನ್ಷನ್ ಬೆಲೆ ಸ್ಟಾರ್ಟ್ ಆಯ್ತಾ? ಇದೇ ಸರ್ಕಾರಕ್ಕೇನು ಆರ್ಥಿಕ ಕೊರತೆ ಏನಿಲ್ಲ. ಸುಮ್ಮನೆ ಕೆಲವು ಸೃಷ್ಟಿ ಮಾಡಿದ್ದಾರೆ ಅಷ್ಟೇ. ಬೇಕಾದಷ್ಟು GST ಬಂದ ಮೇಲೆ 50% GST ಸ್ಟೇಟ್ ಹೋಗ್ತದೆ, 50% ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತದೆ. ಸಾಕಷ್ಟು ಇದೆ. 1 ಲೀಟರ್ ಪೆಟ್ರೋಲಿನ ರೇಟ್ ಎಷ್ಟು ಅಂತ ನೋಡಿ. ಅಷ್ಟು ಮಟ್ಟಿಗೆ ಹಣ ಹೋಗ್ತದೆ. ಅಷ್ಟು ಮಟ್ಟಿಗೆ 35-40 ರೂಪಾಯಿ ಅಷ್ಟು ಅಲ್ಲಿ ಗೌರ್ಮೆಂಟ್ ಎಕ್ಸ್ಟ್ರಾ ಹಾಕಿದ್ರು 1 ಲೀಟರ್ ಪೆಟ್ರೋಲ್ ಮೇಲೆ. ನಾವು ಕೊಟ್ಟು ಹೋಗ್ತೇವೆ, ನಮ್ಮ ಗಾಡಿ ಓಡಿಸ್ತೇವೆ, ಗೊತ್ತಿಲ್ಲ. ರೆವಿನ್ಯೂ ಕಡಿಮೆ ಇಲ್ಲ ಸ್ಟೇಟಿಗೆ. ಬೇಕಾದಾಗೆ ತೆಗೆದುಕೊಂಡು ಅದನ್ನು ನಮ್ಮ ಟೀಚರ್ಸ್ಗೆ ಹೋಗುವಂಥದ್ದು ಇಂಪಾರ್ಟೆಂಟ್ ಮಾಡಬೇಕು ನಾವು ಅದನ್ನು. ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸಿದ್ರೆ, ನಾವೆಲ್ಲ ಶಿಕ್ಷಕರಾಗಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಬಗ್ಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಥಾಟ್ ಬರಬೇಕು. ಇಂಥ ಮಾಸ್ಟರ್ ಇದ್ದಾರಾ, ನಾವು ನಮ್ಮ ಮಗುವನ್ನು ಆ ಶಾಲೆಗೆ ಸೇರಿಸುವ, ಇಂಥ ಮಾಸ್ಟರ್ ಇದ್ದಾರಾ ಆ ಶಾಲೆಗೆ ನಮ್ಮ ಮಗು ಸೇರಿಸಬಾರ್ದು ಅನ್ನುವಂಥ ರೀತಿಯ ಮೆಂಟಾಲಿಟಿ ಬರಬಾರ್ದು. ಒಂದು ಹೇಗೆ ಮ್ಯಾಥಮೆಟಿಕ್ಸ್ ಆಗಲಿ, ಸೈನ್ಸ್, ಸೋಷಿಯಲ್, ಇಂಗ್ಲೀಷ್, ಕನ್ನಡ, ಹಿಂದಿ ಇತ್ಯಾದಿ ಸಬ್ಜೆಕ್ಟ್ಸ್ನ ಆಯಾ ಟೀಚರ್ಸ್ ಜವಾಬ್ದಾರಿ ತಗೊಳ್ಬೇಕು. ನನ್ನ ಸಬ್ಜೆಕ್ಟಿಗೆ ಕ್ಲಾಸಿಗೆ ಬಂದ ಮಕ್ಕಳು ಫೇಲ್ ಆಗಿದ್ದಾಗೆ ನಾನು ಮಾಡ್ತೇನೆ, ಒಳ್ಳೆ ಸಾಧನೆ ಮಾಡೋ ಹಾಗೆ ಮಾಡ್ತೇನೆ ಅನ್ನುವಂಥ ಕಮಿಟ್ಮೆಂಟ್ ಟೀಚರ್ಸ್ ಇದ್ದರೆ ಒಳ್ಳೆಯದಾಗುತ್ತೆ. ಏನು ತೊಂದರೆ ಆಗಲ್ಲ. ಕೆಲವರು ಸಹ ಗೆದ್ದು ಮಾಡಲಿಕ್ಕಾಗುತ್ತೆ. ಸೋಲೋದಿಲ್ಲ, ಮಕ್ಕಳು ಕಲಿತಾರೆ. ನಿಮಗೆಲ್ಲ ಕನ್ಸ್ಟ್ರಕ್ಟಿವ್ ಟ್ರೈನಿಂಗ್ ಆಗಿದೆ, ಡಯಟ್ ಎಲ್ಲ ಆಗಿರ್ಬೇಕು ಅಂತ ಅನಿಸ್ತದೆ. ಸಂರಚನಾವಾದ ಅಂತ ಹೇಳಿ ಟೀಚಿಂಗ್ ಅಪ್ರೋಚ್ ಅಲ್ಲಿ ಲರ್ನಿಂಗ್ ಅಪ್ರೋಚ್ ಎಲ್ಲ ಆಗಿದೆ. ಗೊತ್ತಿದ್ದೀವಿ. ನಮಗೆ ನೋಡಿ ಮೊಬೈಲಲ್ಲಿ ಸಿಗ್ತದೆ. ಆ ಜಾನ್ ಪಿಯಾಜೆ ಏನು ಹೇಳ್ತಾರೆ, ವೈಗೋಟ್ಸ್ಕಿ ಏನು ಹೇಳ್ತಾರೆ, ಎಂಡೂರೆ ಏನು ಹೇಳ್ತಾರೆ, ಬ್ರೂನರ್ ಏನು ಹೇಳ್ತಾರೆ, ಜಸ್ಟ್ ಓದಿ ನೋಡಿ ಹೇಗೆ ಮಗು ಕಲಿತದೆ. ಲರ್ನಿಂಗ್ ಅಪ್ರೋಚ್ ಯಾವ ಟೈಮ್ ನಾವು ಮಾಡಬೇಕಾಗಿದ್ದು ಆ ಥರ ಮಾಡ್ಕೊಂಡು ಹೋಗ್ಬೇಕು. ದಿಸ್ ಇಸ್ ನಾಟ್ ದ ಟೀಚರ್ ಸೆಂಟರ್ಡ್ ಎಜುಕೇಶನ್, ದಿಸ್ ಇಸ್ ಲರ್ನರ್ ಸೆಂಟರ್ಡ್ ಎಜುಕೇಶನ್. The child constructs his knowledge better. The child constructs his own knowledge.
ಟೀಚರ್ ಸಾಕಷ್ಟು ಮೇಧಾವಿ ಆಗಿದ್ದು ಕ್ಲಾಸ್ನಲ್ಲಿ ಅದನ್ನ ಹಾಕಿದ್ರೆ ವಿದ್ಯಾರ್ಥಿ ಸ್ವೀಕರಿಸಿದ್ರೆ ಮಾತ್ರ ಆಗ್ತದೆ, ಇಲ್ಲ ಅದು ವೇಸ್ಟ್ ಜೀರ್ಣಶಕ್ತಿನ ಮನುಷ್ಯನಿಗೆ ಇಲ್ಲದೆ ಇದ್ರೆ ಅವ್ನು ಎಷ್ಟು ಆಹಾರ ತಿಂದು ಸಮೇತ ಯಾವ ಪೌಷ್ಟಿಕಾಂಶ ಆಹಾರ ವಿದ್ಯಾರ್ಥಿ ಸರಿಯಾಗಿ ದಕ್ಕುವುದಿಲ್ಲ. ಹಾಗೇನೆ ಇದಾಗ್ತದೆ. ವಿದ್ಯಾರ್ಥಿಗಳು ಸ್ವೀಕರಿಸಬೇಕು. ದ ಲರ್ನರ್ ಶುಡ್ ಕನ್ಸ್ಟ್ರಕ್ಟ್ ಹಿಸ್ ಓನ್ ನಾಲೆಜ್ ಅಂಡ್ ನಾಟ್ ದ ಟೀಚರ್. ಜ್ಞಾನದ ಧಾರೆಯರು ಅವೆಲ್ಲ ಮಾತಿಲ್ಲ ಈಗಿನ ಕನ್ಸ್ಟ್ರಕ್ಟಿವ್ನಲ್ಲಿ. ಮಗು ತನ್ನಷ್ಟಕ್ಕೆ ತಾನೇ ಆಕ್ಟಿವಿಟೀಸ್ ಮಾಡಿ ಕಲ್ತು ಇಂಡಿವಿಜುವಲ್ ಕನ್ಸ್ಟ್ರಕ್ಟಿವ್ಸ್ ಸೋಷಿಯಲ್ ಕನ್ಸ್ಟ್ರಕ್ಟಿವ್ಸ್ ಮಾಡಿ ಹಾಗೆ ಮಾಡಿ ಸೋಲಿಲ್ಲ. ಮಗು ತನಗೆ ಬೇಕಾದ ಜ್ಞಾನವನ್ನು ತಾನೇ ಸಂಪಾದನೆ ಮಾಡ್ಕೊಂಡು ಹೋದ್ರೆ ಎಲ್ಲಿ ಫೇಲ್ ಆಗಿದೆ? ಯಾಕೆ ಫೇಲ್ ಆಗೋದ ಪ್ರಶ್ನೆ ಇಲ್ಲ. 100% ರಿಸಲ್ಟ್ ತರಿಸ್ಬೋದು, ಖಾಯಂ ತರಿಸ್ಬೋದು. ನಾನು ಹಿಂದೆ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ. ನಾನು ಶಾಲೆಯಲ್ಲಿ ಖಾಯಂ 100% ರಿಸಲ್ಟ್. ಈಗ B.Ed ಕಾಲೇಜಲ್ಲಿ ಪಾಠ ಮಾಡ್ತಿದ್ದೆ, ನಾನು ಸೈಕಾಲಜಿ ಪಾಠ ಮಾಡ್ತಿದ್ದೆ. ನನ್ನ ಸಬ್ಜೆಕ್ಟಲ್ಲಿ 100% ರಿಸಲ್ಟ್. ಮಕ್ಕಳಿಗೆ ಆಸೆ ಆಗ್ತದೆ, ಸರ್ ನಮ್ಮ ಸಬ್ಜೆಕ್ಟ್ ನಮ್ಮ ಕ್ಲಾಸಲ್ಲಿ ಸರ್, ನಮ್ಮ ಕ್ಲಾಸಲ್ಲಿ ಸರ್. ಇನ್ನು ಹಾಗೆ 4th ಸೆಮಿಸ್ಟರ್ ನಾನು ಸಾಧಾರಣ ಪಾಠ ಮಾಡಲಿಕ್ಕೆ ಹೋಗುದಿಲ್ಲ. ಮಕ್ಕಳೆಲ್ಲ ಹೊರಗಡೆ ಹಾಕ್ತಿದ್ದಾರೆ, ರೆಸಿಟ್ ಕಳಿಸ್ತಿದ್ದಾರೆ. 4th ಸೆಮಿಸ್ಟರ್ ಯಾವುದೋ ಒಂದು ಸಬ್ಜೆಕ್ಟ್ ಬಿಡಿ ಸರ್, ನನಗೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ಗೆ ಗ್ರೌಂಡ್ ಲೆವೆಲ್ ಟೀಚಿಂಗ್ ಮಾಡಲಿಕ್ಕೆ ನಾನು ಹೋಗ್ತೇನೆ. ಅದನ್ನು ಲಾಸ್ಟಿಗೆ ಹೋಗೋ ಮಕ್ಕಳಿಗೆ ಕಲಿಕೊಂಡು ಅವ್ರಿಗೆ ಬೇರೆ ಲೆಕ್ಚರರ್ಸ್ ತೆಗೆದುಕೊಳ್ತಾರೆ. ಇವ್ರು ನನ್ನನ್ನು ಅಪೇಕ್ಷೆ ಮಾಡ್ತಾರೆ, ಯಾಕಂದರೆ ನಾನು ಸಬ್ಜೆಕ್ಟ್ ತೆಗೆದುಕೊಂಡ್ರೆ ಮಕ್ಕಳು ಫೇಲ್ ಆಗೋದಿಲ್ಲ ಅಂತ ಗ್ಯಾರಂಟಿ ಇದೆ. B.Edನಲ್ಲಿ ಫೇಲ್ ಕೊಟ್ಟಿದ್ದಾರೆ, ತುಂಬಾ ಜನ ಫೇಲ್ ಆಗ್ತದೆ. ಹಾಗಾಗಿ ಆ ಟೀಚಿಂಗ್ ಮಾಡಲಿಕ್ಕೆ ನಮ್ಗೆ ಆಗ್ತದೆ, ಫೇಲ್ ಆಗೋದು ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬರಿಗೂ ಸಮೇತ ಗೆಲ್ಲಿಕ್ಕೆ ಆಗ್ತದೆ ಅಂತ ಮಾತಾಡಿ ಸಂತೋಷ ಪಡ್ತೇನೆ. DVG ಅವರನ್ನು ಹೇಳಿ ಮಾತಾಡ್ತಾರೆ, ಜಟ್ಟಿ ಕಾಡಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳಲ್ಲ ವಿಫಲವಿಲ್ಲವೇ. ಜಟ್ಟಿ ಕಾಡಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳಲ್ಲ ವಿಫಲವಿಲ್ಲವೇ. ಮುಟ್ಟಿ ನೋಡುವವನ ಮೈಕೊಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಪ್ರಕೃತಿ ಮಾತಾಡ್ತಾರೆ. ಕನ್ನಡ ಪಂಡಿತರಿಗೆ ಗೊತ್ತಿರ್ಬೋದಿಲ್ಲ. ಚಟ್ಟಿ ಕಾಳಗದಲ್ಲಿ ಗೆಲ್ಲದೊಡನೆ ಗೆಲ್ಲಿಲ್ಲ ಅಂತಾದ್ರೆ ಗರಡಿಯ ಸಾಮು ಪಟ್ಟು ವರ್ಷಗಳೆಲ್ಲ ವಿಫಲ ಅವರೆಲ್ಲ ಗೆಲ್ಲಿಲ್ಲ ಅಂತ ಹೇಳಿ. ಜಟ್ಟಿ ಕಾಳಗದಲ್ಲಿ ಜಟ್ಟಿ ಗೆಲ್ಲಲಿಲ್ಲ ಅಂತಾದ್ರೆ ಗರಡಿಯ ಸಾಮು ಗರಡಿಯಲ್ಲಿ ಕದ್ದು ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಅಂತ ಹೇಳ್ಕೊಡ್ತೀರ ನೀವು? ಹೇಳ್ತಾರೆ. ಸೋತು ಹೊಡ್ಡಿಲ್ಲ ಅನ್ನೋ ಲೆಕ್ಕ. ಒಟ್ಟಿ ನೋಡವನ ಮೈಕಟ್ಟು ಅಂತ ಮೈಕಟ್ಟು ಒಟ್ಟಿ ನೋಡಿ ಜಟ್ಟಿದ್ದು ಹೇಗಿದೆ, ಕಬ್ಬಿಣ ಗಟ್ಟಿ ಅಲ್ಲ. ಒಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಅಂತಾರೆ. ನಮ್ಮ ಕ್ಲಾಸ್ನಲ್ಲಿ ಶಾಲೆಯಲ್ಲಿ ಮಕ್ಕಳು ಫೇಲ್ ಆದ ಸಮೇತ ಆ ಮಕ್ಕಳಿಗೆ ಅಂತ ಸ್ವಲ್ಪ ತುಂಬಿಸಿಕೊಂಡ್ರೆ ಆ ಜಟ್ಟಿಯ ಮೈಕ ಇಟ್ಟು ನಾವು ಮುಟ್ಟಿ ನೋಡುವಾಗ ಹೇಗೆ ಅನಿಸ್ತದೋ ಹಾಗೆ ಅನಿಸ್ಬೇಕು. ಆ ಮಗು ಫೇಲ್ ಆದ ಆಗಲಿ ಬಿಡು ಒಂದೆರಡು. ಆ ಗರಡಿಯ ಗಟ್ಟಿತನ ಉಂಟಲ್ಲ ಅದನ್ನು ನಾವು ಸಾಧಿಸ್ಬೇಕು ನಮ್ಮ ಶಾಲೆಯಲ್ಲಿ. ಇಂಥ ಶಾಲೆಯಲ್ಲಿ ಕಲ್ತ್ರೆ ಹೀಗೆ, ಮಂಗಳಾದೇವಿ ಶಾಲೆಯಲ್ಲಿ ಕಲ್ತ್ರೆ ಹೀಗೆ, ರಾಜೇಶ್ವರ ಶಾಲೆಯಲ್ಲಿ ಕಲ್ತು ಹೀಗೆ, ರಾಮಕೃಷ್ಣ ಹರೇಕರ್ ಶಾಲೆಯಲ್ಲಿ ಕಲ್ತು ಈ ಥರದ ಗ್ಯಾರಂಟಿ 100% ಅಲ್ಲಿ ಕಲ್ತ ಮಕ್ಕಳು ಹೇಗೆ ಜೀವನದಲ್ಲಿ ಉದ್ಧಾರಾಗಿ ಬರ್ತಾರೆ ಅನ್ನುವಂಥ ಕಲ್ಪನೆ ಉಂಟಲ್ಲ, ಅದೇ ಹೇಳ್ತೀವಿ. DVG ಅವರಲ್ಲಿ ಜಡ್ಡಿ ಕಾಡಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಎನ್ನುವೆ. ವಿಫಲ ಅಂತ ಹೇಳ್ತೇನೆ. ಮುಟ್ಟಿ ನೋಡವನ ಮೈಕಟ್ಟು ಫೇಲ್ ಆಗಲಿ, ಅದನ್ನು ಮುಟ್ಟಿ ನೋಡವನ ಮೈಕಟ್ಟು ಹೇಗಿದೆ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಅವನ ಮೈಕಟ್ಟಷ್ಟು ಗಟ್ಟಿ ಮಾಡಿದ ಗರಡಿ. ಆ ಗರಡಿಯ ಫಲದಿಂದಾಗಿ ಆ ಗಟ್ಟಿತನ ಗರಡಿಯ ಫಲ ಹೇಳೋದು. ಹಾಗೆ ನಮ್ಮ ಕಾಲೇಜಿಗೆ ನಾವು ಅದನ್ನು ಹಾಗಾಗಿ ಹೇಳ್ತಿರ್ತೇನೆ ಮಕ್ಕಳಿಗೆ. ನಮ್ಮ ಗೌರ್ಮೆಂಟ್ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಕಲ್ತಂತ ಮಕ್ಕಳು ಉತ್ಕೃಷ್ಟ ಮಟ್ಟದ ಟೀಚರ್ಸ್ ಆಗ್ತಾರೆ. ಉದಾಹರಣೆ ನೀವೇ ಇದ್ದೀರಿ, ನಮ್ಮಲ್ಲಿ ಸುಮಾರು ಜನ ಇದ್ದಾರೆ, ನಮಗೆ ಸುಧಾ ಇದ್ದಾರೆ, ಒಳ್ಳೆ ಉದಾಹರಣೆಗಳು. ನಾವೆಲ್ಲರೂ ಸಹ ಇಲ್ಲಿ ಕಲ್ತು ಬಂದವರು ಯಾರು ಏನು ಸಮೇತ ಯಾವುದೇ ರೀತಿಯಲ್ಲಿ ಸಹ ಜೀವನದಲ್ಲಿ ವಿಫಲ ಆಗೋದಿಲ್ಲ. ಹಾಗಾಗಿ ಆ ಗಟ್ಟಿತನ ನಾವು ಉಳಿಸಿಕೊಳ್ಳಬೇಕು. ಗೌರ್ಮೆಂಟ್ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಮ್ಯಾನೇಜ್ಮೆಂಟ್ ಹೇಗೆ ನಾವು ಗಟ್ಟಿತನ ಬರಬೇಕು, ಹಾಗೆ ಪ್ರತಿಯೊಂದು ನಮ್ಮ ಪ್ರತಿ ಶಾಲೆಯಲ್ಲಿ ಕಲ್ತ್ಕೊಂಡ್ರೆ ಆ ಥರ ಗಟ್ಟಿತನ ಬರ್ತದೆ ಅನ್ನುವಂಥ ಒಂದು ಕಲ್ಪನೆಯನ್ನ ನಾವು ವಿದ್ಯಾರ್ಥಿಗಳಲ್ಲಿ ಸಮಾಜದಲ್ಲಿ ಮಾಡಿದರೆ ನಮಗೆ ಸೋಲಿಲ್ಲ. ಯಾವ ಶಿಕ್ಷಕರು ಸಮೇತ ನಿವೃತ್ತರಾಗುವಾಗ ಯಾವುದೇ ರೀತಿಯ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಳ್ಳದೆ ಸಂತೃಪ್ತಿಯಿಂದ ನಿವೃತ್ತರಾಗಿ ಹೋಗ್ಬೋದಾಗುತ್ತೆ. ಮಾಡಬೇಕಾದ ಕೆಲಸವನ್ನು ಬಹಳ ಸಂತೋಷವಾಗಿ
ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮಾಡ್ಕೊಂಡು ಹೋದ್ರೆ ಇಡೀ ಊರು ತುಂಬ ನಮ್ಮದೇ ವಿದ್ಯಾರ್ಥಿಗಳ ಬಳಗೆ ಇರ್ತದೆ. ಹಾಗಾಗಿ ಸೋಲುವುದೇ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ. ಅವ್ರು ಗೆಲ್ತಾ ಹೋಗ್ತಾರೆ, ನಮ್ಮ ಹೆಸರು ಹೇಳ್ತಾ ಹೋಗ್ತಾರೆ. ಈ ರವೀಂದ್ರ ಶೆಟ್ಟಿ ಅವರ ಗುರುಗಳ ಹೆಸರು ಹೇಳಿದ್ದಾರೆ, ನಾನೇ ಅಶೋಕ್ ಕುಮಾರ್ ಹೆಸರು ಹೇಳಿದ್ದಾರೆ. ಅವ್ರ ಹೆಸರು ಹೇಳುವ ಅಭಿಮಾನಿಗಳು ಸಾಕಷ್ಟು ಮಂದಿ ಇರ್ತಾರೆ. ಈಗ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿಗೆ ನನ್ನ ಮಾತು ಮುಗಿಸ್ತೇನೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿರಬೇಕು. ಶಿಕ್ಷಕ ದಿನಾಚರಣೆಯೂ ಬರಲಿಕ್ಕಿದೆ. ಅದಕ್ಕೆ ಮುಂಚೆ ಮಾಡಿದ ಶಿಕ್ಷಕ ದಿನಾಚರಣೆ ಆಯ್ತು ಕಾರ್ಯಕ್ರಮ. ನನಗೇನು ಯೋಗ ಹಾಗೆ ನನ್ನ ಕಾರ್ಯಕ್ರಮ ಇವತ್ತು ಮಾತಾಡಲಿಕ್ಕೆ ಹೇಳಿದ್ರು. ಹಾಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಇವತ್ತಲ್ಲಿ ಬಹಳ ಸಂತೋಷ ಆಯಿತು. ನನ್ನ ಕಾಲೇಜಿನಲ್ಲಿ ನನ್ನ ಸ್ನೇಹಿತರ ಜೊತೆಯಲ್ಲಿ ಕುತ್ಕೊಂಡು ಅವರು ನಮ್ಮ ಆತ್ಮೀಯ ಶಿಕ್ಷಕರಿಗೆ ಸನ್ಮಾನಿಸುವ ಕಾರ್ಯೋತ್ಸವ ಸಿಕ್ಕಿದ್ದು ಬಹಳ ಸಂತೋಷ ಪಡ್ತೇನೆ. ಹಾಗೆ ನಾನು ಆಡಿದ ಮಾತುಗಳನ್ನೇನೋ ಸಣ್ಣ ಹೋಗ್ತಾ ಇದ್ರೆ ಅಲ್ಲಿಗೆ ಬಿಟ್ಬಿಡಿ, ಪಾಸಿಟಿವ್ ಥಿಂಗ್ಸ್ ತೆಗೆದುಕೊಂಡು ಹೋಗಿ. ನೀವು ಇವತ್ತರ ಆದರೂ ಸಮೇತ ಇವತ್ತರಲ್ಲ ಅನಿಸೋದಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ನನಗೆ ನೀವು ಹೇಗೆ 25 ಆದ್ರಪ್ಪ ಅಂತ. ನಿಮಗೆ ಸಿಕ್ಕಲ್ಲಿ ಶಿಕ್ಷಣದ ಸೇವೆ ಮಾಡಿ ನಿಮ್ಮ ಅನುಭವ ಏನಿದೆ ಆ ಅನುಭವಗಳನ್ನು ನಿಮ್ಗೆ ಬೇಕಾದ ಅವರಿಗೆಲ್ಲ ಹಂಚಿ ಮುನ್ನಡೆದು ಹೋಗುವ ಹಾಗೆ ಧೈರ್ಯ ಕೊಡಿ. ನಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಅಟ್ಲೀಸ್ಟ್ ಮುಂದಕ್ಕೆ ತನ್ನ ಸಬ್ಜೆಕ್ಟ್ನಲ್ಲಿ ಆದರೂ 100% ಸಾಧನೆ ಮಾಡುವ ಹಾಗೆ ಮಾಡುವಂಥ ಒಂದು ಸಂಕಲ್ಪ ಮಾಡಿ ವಿದ್ಯಾರ್ಥಿಗಳಿಗೆ ಬೇಕು ತಾರತಮ್ಯ ಮಾಡದೇ ಅವರೆಲ್ಲರೂ ಸಮಾನವಾಗಿ ಪ್ರೀತಿಸಿ ಅವರಿಗೆ ಏನು ಬೇಕು ಅನ್ನೋದನ್ನು ಕೊಡಿ. ಅವರಿಗೆ ಕಲಿಯಲಿಕ್ಕೆ ಅವಕಾಶ ಮಾಡಿ. ನೀವೇ ಕಲಿತಾ ಹೋಗುತ್ತಾರೆ. ಶಾಲೆಯಲ್ಲಿ ಪಾಠ ಮಾಡೋದು ರಿಹರ್ಸಲ್ ಮಾಡ್ತಾ ಬ್ಲ್ಯಾಕ್ ಬೋರ್ಡ್ ಮೇಲೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಪ್ರಾಬ್ಲಮ್ ಬರೆದು ಇದೇ ಸಾಲ್ವ್ ಮಾಡ್ತಾ ಇದೇ ಪಕ್ಕ ಆಗೋದಿಲ್ಲ. ಪ್ರಾಬ್ಲಮ್ ಕೊಟ್ಟು ಮಕ್ಕಳು ಸಾಲ್ವ್ ಮಾಡಲಿಕ್ಕೆ ಆಗೋ ಹಾಗೆ ಮಾಡಿ. ಇಂಡಿವಿಜುವಲ್ ಕನ್ಸ್ಟ್ರಕ್ಟಿವಿಸಮ್ ಆ್ಯಂಡ್ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಅಂತ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದ್ದಾವೆ. ನಿಮ್ಗೆ ಟ್ರೈನಿಂಗ್ ಸರಿಯಾಗಿ ಕೊಡಲಿಲ್ಲ ಅಂತ ನನಗೆ ಗೊತ್ತಿದೆ. ನಾವು ಮಕ್ಕಳು ಕರ್ಕೊಂಡು ಹೋಗುವಾಗ ಟೀಚರ್ಸ್ ಜೊತೆ ಮಾತಾಡುವಾಗ ಗೊತ್ತಾಗ್ತದೆ. ನೀವು ಇನ್ನೊಮ್ಮೆ ಓದಿ. ಒಳ್ಳೆಯ ಸ್ಮಾರ್ಟ್ಫೋನ್ ಇದೆ ಎಲ್ಲ ಸಮೇತ. ಎಲ್ಲ ಒಮ್ಮೆ ಕನ್ಸ್ಟ್ರಕ್ಟಿವಿಸಮ್ ಅಂತ ಒಮ್ಮೆ ಸ್ಟಡಿ ಮಾಡಿ. ಚಂದ ಇದೆ. ಬೇಕಾದಷ್ಟು ಆರ್ಟಿಕಲ್ಸ್ ಅಂತೇವೆ. ಅದನ್ನು ನಾನು ಹೇಳಿದಂಥ ಕೆಲವು ಎಜುಕೇಷನ್ ಸೈಕಾಲಜಿಸ್ಟನ್ನ ಸ್ವಲ್ಪ ನೋಡಿ ಚೆನ್ನಾಗಾಗ್ತದೆ. ಇನ್ನೂ ನಮಗೆ ನಮ್ಮ ದೇಶಕ್ಕೆ ಶಿಕ್ಷಣದಲ್ಲಿ ಏನು ಕೊಡ್ತಿಲ್ಲ, ಸಾಕಷ್ಟು ಭವಿಷ್ಯ ಇದೆ. ಈ ಭವಿಷ್ಯಕ್ಕೆ ನೀವೇ ನಾನೇ ಆಡಬೇಕು ಅಂತ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದಿಸ್ತಾರೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ರಿಲೇಷನ್ಸ್ ತಾವು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತೇನೆ. ನಮ್ಮ ಸಂಘದ ಅಧ್ಯಕ್ಷರವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿದೆ. ಇದೀಗ ನಮ್ಮ ಸಂಘದ ಪರವಾಗಿ ಗೌರವಾರ್ಪಣೆ ಸ್ಮರಣೆಗೆ ನೀಡುವುದು. ಈ ಹಂತಕ್ಕೆ ನಮ್ಮ ಸನ್ಮಾನ ಕಾರ್ಯಕ್ರಮ ಮುಕ್ತಾಯ ಆಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಗೋವಿಂದ ಮಡಿವಾಳ ಇವರಿಗೆ ಶಾನಿತಾ ಅವರು ಇವರು ಗೌರವಾರ್ಪಣೆಯನ್ನು ಗೌರವಿಸಬೇಕು ಅಂತ ವಿನಂತಿ. ಸಿ ಪ್ರಭಾಕರ್ ಶೆಟ್ಟಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ರವೀಂದ್ರ ಶೆಟ್ಟಿ ಉಳಿದವರು ಇವರಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಮಾಡಿರುವಂತಹ ರೋಟರಿ ಅತಿಥಿ ಶ್ರೀಮತಿ ಜಯವಂತಿ ಸೋನ್ ಇವರಿಗೆ ಅನಿತಾ ಕಡಲದವರು ಬಂದು ಧನ್ಯವಾದವನ್ನು ಕೊಡುತ್ತಾ ವೇದಿಕೆ